ಸಂಸ್ಥೆಯ ದೇಗುಲದಲ್ಲಿ ಸೇರಿರುವ ಸರ್ವರಿಗೂ ಶುಭ ಮುಂಜಾನೆಯನ್ನು ಕೋರುತ್ತಾ ಇದೀಗ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಅತಿಥಿ ಗಣ್ಯರನ್ನು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮನ್ನು ಬೆಳಕಿನೆಡೆಗೆ ಮುನ್ನಡೆಸಲಿ ಎಂದು ದೀಪ ಬೆಳಗಿಸಲು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸಹಕರಿಸಬೇಕಾಗಿ ವಿನಂತಿಸುತ್ತೇನೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಆತ್ಮೀಯ ಬಂಧುಗಳನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಸಿಸ್ಟರ್ ಮೋನಿಕಾ ರೆಬೆಲ್ಲೋ ಇವರು. ನಮಸ್ತೆ. ಪೊಯಿಟಿಕ್ ಕವಿಗೋಷ್ಠಿ 29 ಹಾಗೂ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ಲೇಖನ ಸಾಮಗ್ರಿ ಮತ್ತು ಆಟಿಕೆಗಳ ವಿತರಣೆ. ಇಂದಿನ ಈ ಚಿಕ್ಕ ಚೊಕ್ಕ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಂಥ ಗಣ್ಯ ವ್ಯಕ್ತಿಗಳಿಗೆಲ್ಲರಿಗೂ ನಮಸ್ತೆ ವಂದನೆಗಳನ್ನು ಸಲ್ಲಿಸುತ್ತಾ ನಿಮಗೆ ಈ ದಿನದ ಸ್ವಾಗತ. ನಮ್ಮ ಶಾಲೆಯ ಸಂಚಾಲಕಿಯಾಗಿ ಉತ್ತಮ ಮಾರ್ಗದರ್ಶನ ನೀಡಿ ಮುನ್ನಡೆಸಿ ಕೀರ್ತಿ ತಂದಂಥ ವಂದನೀಯ ಭಗಿನಿ ಡಾಕ್ಟರ್ ಲಿಲ್ಲಿ ಪಿರೇರಾ ಇವರು ಶಾಲೆಯ ಪ್ರತಿಯೊಂದು ಕೆಲಸಗಳನ್ನು ಪರಿಶೀಲಿಸಿ ಶಾಲೆಯನ್ನು ಅಭಿವೃದ್ಧಿ ಪಥದತ್ತ ಮುನ್ನಡೆಸಲು ಸಹಕರಿಸಿದ್ದಾರೆ. ಇವರು ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಬೇಕಾಗಿ ಕೇಳಿಕೊಳ್ಳುವಾಗ ವಿದೇಶದಲ್ಲಿ ಆಸ್ಟ್ರಿಯಾದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದು ಬೆಥನಿ ಸಂಸ್ಥೆಯ ವಿವಿಧ ಕ್ಷೇತ್ರಗಳಲ್ಲಿ ಅವರ ಸಂಪನ್ಮೂಲಗಳನ್ನು ಹಂಚಿಕೊಂಡಿದ್ದಾರೆ. ಅವರ ಜೀವನಕ್ಕೆ ಒಂದು ಕಿರೀಟ ಎಂಬಂತೆ ಮಂಗಳೂರು ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಣಿಯಾಗಿ ಇತ್ತೀಚೆಗಿನ ಅವರು ಮಂಗಳೂರು ಪ್ರಾಂತ್ಯಾಧಿಕಾರಿಯಾಗಿ ಆಯ್ಕೆಯಾಗಿದ್ದಾರೆ. ಇದು ಅವರ ಈ ಹುದ್ದೆಯು ನಮ್ಮ ಶಾಲೆಗಂತೂ ಬಹಳ ಹೆಮ್ಮೆಯ ವಿಷಯವಾಗಿದ್ದು ಮಂಗಳೂರು ಧರ್ಮ ಪ್ರಾಂತ್ಯದ ಬೆಥನಿ ಭಗಿನಿಯರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿ ಅತಿ ದೊಡ್ಡ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತಿಕೊಂಡಿದ್ದಾರೆ. ಇವರಿಗೆ ನಾವೆಲ್ಲರೂ ಇವತ್ತು ಅಭಿನಂದನೆ ಸಲ್ಲಿಸುವ ಅತಿ ದೊಡ್ಡ ದಿನವಾಗಿದೆ. ತಮ್ಮ ಶಾಲೆಯ ಪ್ರತಿಯೊಂದು ಅಗತ್ಯಗಳಿಗೆ ಸ್ಪಂದಿಸಿ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಹೆತ್ತವರಿಗೆ ಅವರ ಹೊರೆ ಭಾರ ಕಡಿಮೆ ತಗ್ಗಿಸಲು ಅವರದೇ ಕುಟುಂಬದ ಸದಸ್ಯರಾಗಿರುವ ಅವರ ಭಾವ ನವೀನ್ ಪಿರೇರಾ ಸುರತ್ಕಲ್ ಇವರು ದಾನಿಗಳಿಂದ ದಾನವನ್ನು ಒಟ್ಟು ಮಾಡಿ ನಮ್ಮ ಶಾಲೆಯ 1ರಿಂದ 7ನೇ 8ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಉಚಿತ ಪುಸ್ತಕಗಳನ್ನು ನೀಡುವುದು ನಮಗೆಲ್ಲರಿಗೆ ತುಂಬ ಸಂತೋಷವಾಗಿದೆ ಹಾಗೂ ಸಂತೋಷ ತಂದಿದೆ. ಹಾಗೂ ಪ್ರತಿಯೊಂದು ಮಗುವಿಗೂ ಒಂದೊಂದು ಒಳಾಂಗಣ ಆಟಿಕೆಯನ್ನು ಕೂಡ ನಮ್ಮ ನವೀನ್ ಸರ್ ಅವರು ತಮ್ಮ ದಿವ್ಯ ಹಸ್ತದಿಂದ ಹಂಚಿವರು. ಸಿಸ್ಟರ್, ನಿಮಗಿದು ಆತ್ಮೀಯ ಸ್ವಾಗತ, ಸುಸ್ವಾಗತ. ಈಗ ನಾವು ಈ ವೇದಿಕೆಯಲ್ಲಿ ಸಿಸ್ಟರಿಗೆ ಶಾಲ್ ಹೊದಿಸಿ ಫಲಪುಷ್ಪ ಕೊಟ್ಟು ಸನ್ಮಾನಿಸಲು ನಾವು ಅವರನ್ನು ಕೇಳಿಕೊಳ್ತಾ ಇದ್ದೇವೆ.
ಪೆರೇರಾ ಸುರತ್ಕಲ್ ನಮ್ಮ ಇವತ್ತಿನ ಅತಿಥಿಯಾಗಿದ್ದಾರೆ. ಇವರು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್, ಇಂಟರ್ನ್ಯಾಷನಲ್ ರ್ಯಾಂಕಿಂಗ್. ಇವರು ಚೆಸ್ ಪ್ಲೇಯರ್, ಪೊಯಿಟಿಕ್ ಎಂಬ ಕವಿತೆಗಳ ಪಂಗಡವನ್ನು ರಚಿಸಿ ಪ್ರತಿ ತಿಂಗಳು ಕವಿಗೋಷ್ಠಿಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿರುತ್ತಾರೆ. ಇದಾಗಲೇ 28 ಕವಿಗೋಷ್ಠಿಗಳನ್ನು ನೆರವೇರಿಸಿ ಇಂದು 29ನೇ ಕವಿಗೋಷ್ಠಿಯನ್ನು ಆಯೋಜಿಸಿರುತ್ತಾರೆ. ಬಡವರ ಮೇಲಿನ ಕಾಳಜಿಯಿಂದ ದಾನಿಗಳಿಂದ ಹಣ ಸಂಗ್ರಹಿಸಿ ನಮ್ಮ ಶಾಲೆಯ ಮಕ್ಕಳಿಗೆ ಪುಸ್ತಕ, ಲೇಖನ ಸಾಮಗ್ರಿ ಹಾಗೂ ಆಟಿಕೆಗಳನ್ನು ವಿತರಿಸುವ ಯೋಚನೆಯನ್ನು ಹಮ್ಮಿಕೊಂಡಿರುತ್ತಾರೆ. ಸರ್, ನಿಮಗಿದು ನಮ್ಮ ಶಾಲೆಯ ಸಂಚಾಲಕರ ಪರವಾಗಿ, ಆಡಳಿತ ಮಂಡಲ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುವಾಗ, ನಿಮಗಿದು ನಲ್ಮಿಯ ಶಾಲೆಯ ನಮ್ಮ ಶಾಲೆಯ ಈ ಚೊಕ್ಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸರ್, ಮುಂದೆ ಕುರ್ಚಿಯನ್ನು ತಾವುಗಳು ಸ್ವೀಕರಿಸಬೇಕು ಹಾಗೂ ನಿಮಗೂ ಸನ್ಮಾನವನ್ನು ನಾವು ಮಾಡಲು ಇಚ್ಛಪಡುತ್ತೇವೆ. ನಮಗೆ ಪ್ರೋತ್ಸಾಹ ಕೊಟ್ಟ ನಿಮಗೆಲ್ಲರಿಗೂ, ಮಕ್ಕಳಿಗೂ ನಲ್ಮೆಯ ಸ್ವಾಗತ, ಸುಸ್ವಾಗತ. ಮುಗ್ಧ ಮನಸ್ಸುಗಳ ಹರಸಲು ಬಂದವರು ನೀವು. ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು. ನಮ್ಮ ಕರೆಗೆ ಮನ್ನಿಸಿ ಆಗಮಿಸಿದ ಕೊಡುಗೈದಾನಿಯಾದಂತಹ ಶ್ರೀಮಾನ್ ನವೀನ್ ಪೆರೇರಾ ಸುರತ್ಕಲ್ ಇವರಿಂದ ಈ ದಿನದ ಮಹತ್ವದ 2 ನುಡಿಗಳನ್ನು ನುಡಿಯಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆ ಅಲಂಕರಿಸಿದ ಅಧ್ಯಕ್ಷ ಸ್ಥಾನವನ್ನು ಪಡೆದ ವಂದನೀಯ ಡಾಕ್ಟರ್ ಸಿಸ್ಟರ್ ಲಿಲ್ಲಿ ಪೆರೇರರವರೇ, ವಂದನೀಯ ಸಿಸ್ಟರ್ ಪ್ರೇಮಲತರವರೇ, ಮಾನ್ಯ ಸಂಸುದ್ದೀನ್ರವರೇ, ವಂದನೀಯ ಸಿಸ್ಟರ್ ಮೋನಿಕಾರವರೇ, ಇಲ್ಲಿ ನೆರೆದಿರುವ ಮಕ್ಕಳೇ, ಕವಿಗಳೇ ಹಾಗೂ ಪೋಷಕರೇ, ನಾನು ಸಣ್ಣವನಿದ್ದಾಗ ಈ ಜೇಜುರಾಯ ಅಂತ ಒಂದು ಕೊಂಕಣಿ ಪತ್ರ ಇತ್ತು. ಸೊ ಅದರಲ್ಲಿ ಒಂದು ಕತೆ ಓದಿದ್ದೆ. ಅದೇನೆಂದರೆ, ಒಂದು ಮಕ್ಕಳು ಒಂದು ಕಡೆ ಆಡ್ತಾ ಇರ್ತಾರೆ. ಆಗ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಈ ಮಕ್ಕಳಿಗೆ ಆಟಿಕೆಗಳನ್ನು ಹಂಚ್ತಾನೆ. ಟಾಯ್ ಸಿಕ್ಕಿದ್ರೆ ಎಲ್ಲರಿಗೆ ಖುಷಿ ಅಲ್ವಾ? ಎಲ್ಲರಿಗೆ ತುಂಬ ಖುಷಿ ಆಗ್ತದೆ. ನಮಗೂ ಚಿಕ್ಕ ಇರುವಾಗ ನಮಗೂ ಭಾರಿ ಖುಷಿ ಆಯಿತು. ನಮಗೂ ಯಾರಾದರೂ ಬಂದು ಈ ಆಟಿಕೆಗಳನ್ನು ಹಂಚುತ್ತಾರೆ ಅಂತ ನಾವು ಕಾಯ್ತಾ ಕೊಳ್ತಿದ್ದೆವು. ನಮ್ಮ ಬದುಕಲ್ಲಿ ಯಾರೂ ಬರಲಿಲ್ಲ. ಆದರೆ ನಾವು ಆ ಅಪರಿಚಿತ ವ್ಯಕ್ತಿಯಾಗಿ ಈ ಮಕ್ಕಳಿಗೆ ಸಂತೋಷವನ್ನು ಕೊಡಬಹುದು ಎಂಬ ಯೋಚನೆ ಹೊಳೆದದ್ದೇ ನಾವು ಇಂದಿನ ಈ ಯೋಜನೆಯನ್ನು ರೂಪಿಸಲು ಕಾರಣವಾಯಿತು. ಇದಕ್ಕೆ, ಈ ಯೋಜನೆಗೆ ನಾವು ಪುಸ್ತಕ, ಇದು ಸ್ಟೇಷನರಿ, ಅದು ಪ್ರಮುಖ, ಅದು ಕೊಡ್ತೇವೆ, ಕೊಡಲೇಬೇಕು, ಅದು ಪ್ರಥಮವಾಗಿ ಕೊಡ್ತೇವೆ. ಅದು ಕೊಟ್ಟರೆ ಪೇರೆಂಟ್ಸಿಗೆ ಅಷ್ಟೇ ಖುಷಿ ಆಗೋದು, ಮಕ್ಕಳಿಗೆ ಅದು ಹೇಗೂ ಸಿಗ್ತದೆ. ಆದರೆ ಅದರೊಟ್ಟಿಗೆ ಒಂದು ಆಟಿಕೆ ಕೊಟ್ಟರೆ ಮಕ್ಕಳಿಗೆ ತುಂಬ ಖುಷಿ ಆಗ್ತದೆ ಅಲ್ವಾ? ಅದಕ್ಕಾಗಿ ಎಲ್ಲರಿಗೂ ಈಗ 1ನೇರಿಂದ 7ನೇವರೆಗೆ ನಾವು ಯೋಜನೆಯನ್ನು ರೂಪಿಸಿದ್ದೆವು. ಸೊ 8ನೇ ತರಗತಿಯವರೆಗೂ ಬೇಕು ಅಂತ ಹೇಳಿದ್ದಕ್ಕೆ ಅವರಿಗೂ ನಾವು ಯೋಜನೆಯನ್ನು ರೂಪಿಸಿದ್ದೇವೆ. ಯಾರಿಗೂ ಕಮ್ಮಿ ಬಿದ್ದರೆ ಹೇಳಿ ನಾವು ಅದನ್ನು ಪೂರೈಸ್ತೇವೆ. ಎಲ್ಲ ಮಕ್ಕಳಿಗೂ 1ರಿಂದ 8ನೇವರೆಗಿನ ಎಲ್ಲ ಮಕ್ಕಳಿಗೂ ನಾವು ಯೋಜನೆಯನ್ನು ವಿಸ್ತರಿಸುತ್ತಿದ್ದೇವೆ.
ಈ ಯೋಜನೆಗೆ ಕಾರಣವಾದದ್ದು 2015ರಲ್ಲಿ ನಾನು ಹುಟ್ಟುಹಾಕಿದ ಒಂದು ಪೊಯೆಟಿಕಾ ಎಂಬ ಕವಿಗಳ ಪಂಗಡ. ಈ ಹೊಸ ಕವಿತೆಯನ್ನು ಬರೆಯುವವರಿಗೆ ಪ್ರೇರಣೆ ಕೊಡುವ ಉದ್ದೇಶದಿಂದ ಈ ಕವಿಗಳ ಪಂಗಡವನ್ನು ನಾನು ರಚಿಸಿದ್ದೆ. ಇಂದು ಅದು ಬೆಳೆದು ನಾವು 28 ಕವಿಗೋಷ್ಠಿಗಳನ್ನು ಪೂರೈಸಿದ್ದೇವೆ. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಪೂರೈಸಿದ್ದೇವೆ. ಇವತ್ತು ಇಲ್ಲಿ 29ನೇ ಕವಿಗೋಷ್ಠಿ. ಈ ಯೋಜನೆಗೆ ಎಲ್ಲಕ್ಕಿಂತ ಬಿಗಿಲಾಗಿ ಕಾರಣವಾದದ್ದು ನಮ್ಮ ದಾನಿಗಳು. ದಾನ ಕೊಡಬೇಕಾದ್ರೆ ವಿಶ್ವಾಸ ಇರಬೇಕು. ನಮ್ಮ ಮೇಲೆ ವಿಶ್ವಾಸವಿಟ್ಟು ಈ 3 ಶಾಲೆಗಳಿಗೆ, ಇದು ಒಂದಲ್ಲ, ನಾವು 3 ಶಾಲೆಗಳಿಗೆ ಈ ಯೋಜನೆಯನ್ನು ರೂಪಿಸಿದ್ದೇವೆ. ಈ 3 ಶಾಲೆಯ ಮಕ್ಕಳಿಗೂ ನಾವು ಇದೇ ರೀತಿ ಶೈಕ್ಷಣಿಕ ವಸ್ತು ಮತ್ತು ಟಾಯ್ಸ್ಗಳನ್ನು 3 ಶಾಲೆಯ ಮಕ್ಕಳಿಗೂ ಕೊಡ್ತಾ ಇದ್ದೇವೆ. ಸೊ ಈ ಯೋಜನೆಗೆ ಕಾರಣವಾದ ಎಲ್ಲ ದಾನಿಗಳಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಇಂದು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಡಾಕ್ಟರ್ ಸಿಸ್ಟರ್ ಲಿಲ್ಲಿ ಪಿರೇರಾ, ನನ್ನ ಸಿಸ್ಟರ್ ಇನ್ ಲಾ ಅವರು. ನಮ್ಮ ಕುಟುಂಬಕ್ಕೆ ಅವರ ಸೇವೆಯಿಂದ ಕೀರ್ತಿ ತಂದುಕೊಟ್ಟವರು. ಅವರಿಗೂ ಧನ್ಯವಾದ ಸಲ್ಲಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಪಾಠದ ಜೊತೆಗೆ ಆಟವು ಸೇರಿದಾಗ ಮಾತ್ರ ವಿದ್ಯಾರ್ಥಿಯು ಲವಲವಿಕೆಯಿಂದ ಕಲಿಕೆಯ ಬಗ್ಗೆ ಆಸಕ್ತಿ ಹೊಂದಬಹುದು ಎಂದು ತಿಳಿಸಿದಂತಹ ನವೀನ್ ಪಿರೇರಾ ಸುರತ್ಕಲ್ ಇವರಿಗೆ ವಂದನೆಗಳು. ಸ್ಫೂರ್ತಿಯ ಚಿಲುಮೆಯಂತಿರುವ, ಸದಾ ಹಸನ್ಮುಖಿಯಾಗಿರುವ, ಕಾಯಕದ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ ನಮ್ಮಂತಹ ಶಿಕ್ಷಕರ ಕಾರ್ಯದ ಹಿಂದಿರುವ ಶಕ್ತಿಯಾಗಿ ಬರಲಿರುವ ಪೀಳಿಗೆಗಳ ಆಶಾದೀಪವಾಗಿರುವ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ ಡಾಕ್ಟರ್ ಸಿಸ್ಟರ್ ಲಿಲ್ಲಿ ಪಿರೇರಾ ಅವರು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯರೇ, ಇಂದಿನ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಯಾದ ಮಿಸ್ಟರ್ ನವೀನ್ ಪಿರೇರಾ ಹಾಗೂ ಎಲ್ಲ ಕವಿಗಳು ಇಲ್ಲಿ ಮುಂದಿದ್ದಾರೆ, ಹೆತ್ತವರಿದ್ದಾರೆ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಖಂಡಿತ ನಿಮ್ಮ ಮೊದಲೇ ಅಂದರೆ ಇವತ್ತು ಫಸ್ಟ್ ದಿವಸ ಅಲ್ವಾ? ಹೌದಾ ಇಲ್ಲ? 2ನೇ ದಿವಸ. ಓಕೆ, ನಿಮಗೆಲ್ರಿಗೂ ಸಂತೋಷ. ಯಾಕೆ ಸಂತೋಷ ಆಗ್ತದೆ? ಟಾಯ್ಸ್ ಸಿಗ್ತದಂತವಾ? ಹೌದಾ? ಪುಸ್ತಕ ಸಿಗ್ತದಂತ ಆಗೋದಿಲ್ವಾ? ಆಗ್ತದೆ. ಆದರೆ ಟಾಯ್ಸ್ ಪುಸ್ತಕಕ್ಕಿಂತ ಉತ್ತಮ. ಕರೆಕ್ಟ್. ನೋಡಿ, ನೀವು ಸತ್ಯ ಹೇಳಿದ್ದೀರಿ. ಆಗಲಿ ಅಪ್ಪ, ನಿಮ್ಮ ಮುಗ್ಧ ಮನಸ್ಸನ್ನು ನಾನು ಅರಿತೇನೆ. ಒಂದು ಸಣ್ಣ ಕತೆ ಹೇಳಲಿಕ್ಕೆ ಬೇಕು. ಕತೆ ಅಂದರೆ ಇಷ್ಟ ಅಲ್ವಾ? ಒಂದು ಸಣ್ಣ ಕತೆ ಹೇಳಿ. ನಿಮ್ಮ ಥರನೇ ಒಂದು ಸಣ್ಣ ಹುಡುಗ ಇದ್ದ, ಬಡ ಕುಟುಂಬದಿಂದ ಅವನು ಬರ್ತಿದ್ದ. ಒಮ್ಮೆ ಏನಾಯ್ತಂದರೆ, ಅವ ಡೈಲಿ ಮನೆಯಿಂದ ಮನೆಗೆ ವಸ್ತುಗಳನ್ನು ಮಾರಲಿಕ್ಕೆ ಬರ್ತಾರೆ. ಹೌದಾ ಇಲ್ಲ? ಬೆಡ್ಶೀಟ್ ಇರ್ಬೋದು, ಬೇರೇನಾದರೂ ವಸ್ತುಗಳನ್ನು ಮಾರ್ತಾ ಅವರ ಜೀವನ ನಡೆಸೋರು ತುಂಬ ಮಂದಿ ಇದ್ದಾರೆ. ಹಾಗೆ ಒಂದು ಸಣ್ಣ ಹುಡುಗ ಡೈಲಿ ನ್ಯೂಸ್ ಪೇಪರ್ ಮತ್ತು ಕೆಲವು ವಸ್ತುಗಳನ್ನು ಮಾರ್ತಾ ಮನೆಯಿಂದ ಮನೆಗೆ ಹೋಗ್ತಾ ಇದ್ದ. ಹೀಗೆ ಮಾರಿ ಬಂದ ಹಣದಿಂದ ಅವನು ತನ್ನ ವಿದ್ಯಾಭ್ಯಾಸವನ್ನು ಮಾಡಬೇಕಂತ ಈ ಕೆಲಸವನ್ನು ಮಾಡ್ತಾ ಇದ್ದ. ಒಂದು ದಿವಸ ಅವನು ಮನೆಯಿಂದ ಮನೆಗೆ ಹೋಗುವಾಗ ಅವನಿಗೆ ತುಂಬ ಆಯಾಸ ಆಗ್ತದೆ ಮತ್ತು ಹಸಿವೆ ಕೂಡ ಆಗ್ತದೆ. ಬಡತನದಿಂದ ಅವನಿಗೇನಾದರೂ ಒಳ್ಳೆ ಊಟ ಸಿಗಲಿಲ್ಲ. ಅದಕ್ಕೆ ಏನು ಹೇಳ್ತಾನೆ, ನೆಕ್ಸ್ಟ್ ಮನೆಗೆ ನಾನು ಯಾವಾಗ ಹೋಗ್ತೇನೋ ಆ ಮನೆಯಲ್ಲಿ ಹೋಗಿ ಫಸ್ಟ್ ನಾನು ಕೇಳ್ತೇನೆ, ನನಗೆ ಸ್ವಲ್ಪ ಊಟ ಕೊಡಿ ಅಂತ ಕೇಳ್ತೇನೆ. ಹಾಗೆ ಈ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಬಾಗಿಲು ತಟ್ಟಿದ. ಬಾಗಿಲು ತಟ್ಟುವಾಗ ಒಂದು ತಾಯಿ ಹೊರಗೆ ಬರ್ತಾರೆ. ತಾಯಿ ಹೊರಗೆ ಬಂದು ಈ ಹುಡುಗನ್ನು ಏನು ಸಾಮಾನೆಲ್ಲ ಉಂಟು ಅದೆಲ್ಲ ನೋಡ್ತಾರೆ. ಅದರ ನಂತರ ಆ ಹುಡುಗ ಕೇಳ್ತಾನೆ, ಅಮ್ಮ ನನಗೇನಾದರೂ ಊಟ ಅಂತ ಕೇಳುವಷ್ಟು ಧೈರ್ಯ ಬರಲಿಲ್ಲ, ಅದಕ್ಕೆ ಕುಡಿಲಿಕ್ಕೆ ಏನಾದರೂ ಕೊಡ್ತೀರಾ ಅಂತ ಕೇಳಿದ. ಅದಕ್ಕೆ ಆ ತಾಯಿ ಏನು ಮಾಡಿದರು, ಕುಡಿಲಿಕ್ಕೆ ಅಂತ ಕೇಳಿದಾಗ ಈ ಮಗುವಿಗೆ ಖಂಡಿತವಾಗಿ ತುಂಬ ಹಸಿವೆ ಆಗಿರಬೇಕು, ನೀರು ಬೇಡ ಅಂತೇಳಿ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಲು ತಗೊಂಡು ಕೊಡ್ತಾರೆ. ಈ ಹುಡುಗನಿಗೆ ತುಂಬ ಸಂತೋಷ ಆಯಿತು. ಚಂದ ಮಾಡಿ ಕುಡಿದು ಹೇಳಿದ, ಈಗ ನನ್ನ ಹೊಟ್ಟೆ ತುಂಬಿತ್ತು ಅಂತ ಸಂತೋಷಪಟ್ಟು ಮತ್ತೆ ಕೇಳ್ತಾನೆ. ಆ ತಾಯಿ ಕೇಳ್ತಾನೆ, ತಾಯಿ ನಾನು ಎಷ್ಟು ಹಣ ನಿನಗೆ ಕೊಡಬೇಕು ಅಂತ ಕೇಳ್ತಾನೆ. ನೀವು ನನಗೆ ಹಾಲು ಕೊಟ್ಟಿದ್ದೀರ, ಅದಕ್ಕೆ ಎಷ್ಟು ಹಣ ಕೊಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಆ ತಾಯಿ ಹೇಳ್ತಾರೆ, ನನ್ನ ತಂದೆ ತಾಯಿ ನನಗೆ ಕಳಿಸಿದ್ದು ಏನಂತ ಹೇಳಿದರೆ, ಯಾವುದೇ ಒಳ್ಳೆಯ ಕೆಲಸ ಮಾಡುವಾಗ
ಅದನ್ನು ಪ್ರತ್ಯುತ್ತರ ಅಂದರೆ ಬೇರೆಯವರಿಂದ ಅದನ್ನು ಏನು ತಗೊಳ್ಬಾರ್ದು. ಅದು ಕೈಂಡ್ನೆಸ್ ಇಂಗ್ಲೀಷಲ್ಲಿ ಹೇಳ್ತೇವೆ. ಆ ಒಳ್ಳೆಯ ಉದ್ದೇಶ, ಏನಾದರೂ ಒಳ್ಳೆಯ ಕೆಲಸ ಮಾಡ್ತೀಯಲ್ಲ ಅದರ ಪ್ರತಿಫಲ ದೇವರು ಕೊಡ್ತಾರೆ. ಆದರೆ ಇನ್ನೊಂದು ಮನುಷ್ಯನಿಂದ ಅದನ್ನು ಅಪೇಕ್ಷಿಸಬಾರದು ಅಂತ ಹೇಳ್ತಾನೆ. ಆದ್ದರಿಂದ ನನಗೇನು ಕೊಡುವುದು ಬೇಡ, ನೀನು ಮನೆಯಿಂದ ನೀವು ಹೋಗ್ಬೋದು ಅಂತ ಹೇಳ್ತಾನೆ. ಮುಂದೆ ಏನಾಗ್ತಾನೆ ಅಂದರೆ ಅವನಿಗೊಂದು ತುಂಬ ಒಂದು ಧ್ಯೇಯ ಇತ್ತು, ನಾನು ಜೀವನದಲ್ಲಿ ಏನಾದರೂ ಆಗಬೇಕಂತೇಳಿ. ಮತ್ತು ಕಲಿತು ಒಂದು ದಿವಸ ಅವ ಡಾಕ್ಟರ್ ಆಗ್ತಾನೆ. ಏನಾಗ್ತಾನೆ? ಡಾಕ್ಟರ್ ಆಗ್ತಾನೆ. ಡಾಕ್ಟರ್ ಆದಮೇಲೆ ಅವನು ಒಂದು ವಿಶೇಷ ಇದರಲ್ಲಿ ಅವನು ಪರಿಣತಿ ಒಂದು ದೊಡ್ಡ ಡಾಕ್ಟರ್, ಫೇಮಸ್ ಡಾಕ್ಟರ್ ಆಗ್ತಾನೆ. ಒಂದು ದಿವಸ ಅವನು ತನ್ನ ಕ್ಲಿನಿಕಲ್ಲಿರುವಾಗ ಅವನಿಗೊಂದು ಕಾಲ್ ಬರ್ತದೆ. ಒಂದು ಹೆಣ್ಮಗಳು ಅತಿ ದೊಡ್ಡ ಕಾಯಿಲೆಯಿಂದ, ಒಂದು ವಿಶೇಷ ಕಾಯಿಲೆಯಿಂದ ನರಳ್ತಾ ಇದ್ದಾರೆ. ಆದ್ದರಿಂದ ನೀವು ಅವರನ್ನು ದಯಮಾಡಿ ಹಾಸ್ಪಿಟ್ಲಿಗೆ ಹೋಗಿ ಅವರನ್ನು ಭೇಟಿ ಮಾಡಬೇಕಂತ ಹೇಳ್ತಾರೆ. ಆಗ ಈ ಡಾಕ್ಟ್ರ್ ಏನು ಹೇಳ್ತಾರೆ, ಓಕೆ ನಾನು ಹೋಗ್ತೇನೆ, ನೋಡಿ ಬರ್ತೇನೆ ಯಾವ ಪೇಷಂಟ್ ಏನು ಕಾಯಿಲೆ ಇರ್ಬೋದು ಅಂತ. ಹೋಗಿ ನೋಡುವಾಗ ಅವನಿಗೆ ಸಡನ್ ಈ ಮುಖ ನೆನಪು ಬರ್ತದೆ. ಯಾರಿರ್ಬೋದು? ಆ ತಾಯಿ, ಯಾರು ಹಾಲು ಕೊಟ್ಟಿದ್ದಾರಲ್ಲ ಅವರ ಮುಖ ಅವನಿಗೆ ನೆನಪು ಬರ್ತದೆ. ಅಲ್ಲಿಂದ ಸೀದಾ ಏನು ಮಾಡ್ತಾನೆ, ಆ ಡಾಕ್ಟ್ರು ಬರ್ತಾನೆ, ನಾನಿನ್ನೂ ಸ್ವಲ್ಪ ಈ ಕಾಯಿಲೆಯ ಬಗ್ಗೆ ಇನ್ನೂ ಸ್ವಲ್ಪ ಸಂಶೋಧನೆ ಮಾಡಿ ಇವರಿಗೆ ಏನಾದರೂ ಮಾಡಿ ಇವರನ್ನು ಈ ಕಾಯಿಲೆಯಿಂದ ನಾನು ಬಚಾವ್ ಮಾಡಬೇಕಂತ ಉದ್ದೇಶದಿಂದ ಆಫೀಸಿಗೆ, ಅವರ ಕ್ಲಿನಿಕ್ಕಿಗೆ ವಾಪಸ್ ಬರ್ತಾರೆ. ಬಂದು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆಗ ಈ ತಾಯಿ ಇದ್ದಾರಲ್ಲ ಅವರು ಹುಷಾರಾಗ್ತಾರೆ ಈ ದೊಡ್ಡ ಕಾಯಿಲೆಯಿಂದ. ಹುಷಾರಾದ್ಮೇಲೆ ಅವ್ರು ಹೇಳ್ತಾರೆ, ಎಷ್ಟು ದೊಡ್ಡ ಬಿಲ್ ಬರ್ಬೋದೋ ಏನೋ, ನನ್ನಲ್ಲಿಗೆ ಇಷ್ಟು ಕಟ್ಟಲಿಕ್ಕೆ ನನ್ನಲ್ಲಿ ಖಂಡಿತ ಸಾಧ್ಯವಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಒಂದು ಎನ್ವೆಲಪ್ ಅವರ ಕೈಗೆ ಸಿಗ್ತದೆ. ಆ ಎನ್ವೆಲಪ್ಪಲ್ಲಿ ಬರೆದಿರ್ತಾರೆ, ನೀವು ನನಗೆ ತೋರಿಸಿದ ಅಂದರೆ ನನಗೇನು ನೀವು ಕೊಡಲಿಕ್ಕೆ ಉಂಟಲ್ಲ, ಅದು ಆಪರೇಷನ್ ಏನೆಲ್ಲ ಮಾಡಿದಲ್ಲ ಅದರ ಖರ್ಚು ಆ ಒಂದು ಗ್ಲಾಸ್ ಹಾಲಿಗೆ ಸಮಾನ. ಅರ್ಥ ಆಯ್ತು ನಿಮಗೆ? ಅಂದರೆ ನೀವು ಏನು ಮಾಡಿದಿರಲ್ಲ ನನಗೆ ಆ ಟೈಮಿಗೆ, ಆ ಒಂದು ಗ್ಲಾಸ್ ಹಾಲು ಕೊಟ್ಟ ಆ ಕರುಣೆಗೆ ನೀವೇನು ಇಷ್ಟು ಖರ್ಚು ನಿಮಗೆ ಆಯ್ತಲ್ಲ ಅದೆಲ್ಲ ಸಮಾನ. ಅಂದರೆ ನೀವು ನನಗೇನು ಕೊಡಲಿಕ್ಕೆ ಇಲ್ಲ. ಆದ್ದರಿಂದ ಈ ಒಂದು ಕೃತಜ್ಞತಾ ಭಾವದಿಂದ ಆ ಡಾಕ್ಟರ್ ಏನು ಹೇಳ್ತಾರೆ, ಆ ಹೆಣ್ಣು ಮಗಳಿಗೆ ವಿಸಿಟ್ ಮಾಡ್ತಾರೆ ಮತ್ತು ಅವರು ಅದನ್ನು ರಿವೀಲ್ ಮಾಡ್ತಾರೆ. ಇಂದಿನ ದಿವಸ ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಹಲವಾರು ಕನಸುಗಳನ್ನು ಕಂಡು ನೀವು ನಮ್ಮ ಶಾಲೆಗೆ ಬಂದಿದ್ದೀರಿ, ಹೌದಾ ಇಲ್ಲ? ಕೆಲವರು ಸಮೀಪದವರು, ಕೆಲವರು ದೂರದವರು ಆಗಿರ್ಬೋದು. ಸ್ವಲ್ಪ ಫೈನಾನ್ಷಿಯಲ್ ಡಿಫಿಕಲ್ಟಿ ಅಂದರೆ ಆರ್ಥಿಕ ಏನು ಹೇಳ್ತಾರೆ, ಸ್ವಲ್ಪ ಅಡಚಣೆ ಅಥವಾ ಕಷ್ಟ, ಬೇರೆ ಬೇರೆ ಕಾರಣದಿಂದ ಇರ್ಬೋದು. ನಾವಿವತ್ತು ಕನ್ನಡ ಮೀಡಿಯಮಲ್ಲಿ ಇದ್ದೇವೆ, ಇಂಗ್ಲೀಷ್ ಮೀಡಿಯಮಲ್ಲಿ ಇಲ್ಲ. ಆದರೆ ಅದು ತಾರತಮ್ಯ ಏನಿಲ್ಲ. ಯಾಕಂತ ಹೇಳಿದರೆ ಕನ್ನಡ ಮೀಡಿಯಮಿನವರು ಕೂಡ ಹುಷಾರಾಗಿ ರ್ಯಾಂಕ್ ತೆಗೆದಿದ್ದಾರೆ, ಹೌದಾ ಇಲ್ಲ? ಆದ್ದರಿಂದ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಡಿಫ್ರೆನ್ಸ್ ನಾವು ಮಾಡೋದಿಲ್ಲ. ಆದರೆ ನೀವು ಶಾಲೆಗೆ ಬಂದಿರಿ, ಈಗ ನಿಮಗೊಂದು ಏನು ಹೇಳ್ತಾರೆ, ನಿಮ್ಮ ಕಲಿಕೆಯಲ್ಲಿ ನಿಮಗೊಂದು ಸಹಾಯ ಮಾಡಲಿಕ್ಕೆ ಪ್ರತ್ಯೇಕವಾಗಿ ನಿಮ್ಮ ಹೆತ್ತವರಿದ್ದಾರೆ, ತುಂಬ ಕಷ್ಟದಿಂದ ನಿಮ್ಮನ್ನು ಪೋಷಿಸ್ತಾರೆ, ಹೌದಾ ಇಲ್ಲ? ಡೈಲಿ ಅವರು ಕೆಲಸ ಮಾಡಿ ಏನು ಬಂದು ಅದರಿಂದ ನಿಮ್ಮನ್ನು ನೋಡ್ಕೊಳ್ತಾರೆ. ಆದ್ದರಿಂದ ನಿಮಗೆ ಕಲೀಲಿಕ್ಕೆ ಸಹಾಯ ಆಗಲಿ ಅಂತೇಳಿ ಮಿಸ್ಟರ್ ನವೀನ್ ರವರು ತುಂಬ ಉದಾರ ಮನಸ್ಸಿನಿಂದ ಈ ಕಾರ್ಯಕ್ರಮವನ್ನು ಅವರ ಉಳಿದ ಫ್ರೆಂಡ್ಸ್ನ ಸಹಕಾರದೊಂದಿಗೆ ಇದನ್ನು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಮೊದಲನೇದಾಗಿ ನನ್ನ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಇಲ್ಲಿ ನೆರೆದ ಸುಪೀರಿಯರ್ ಹಾಗೂ ಹೆಡ್ ಮಿಸ್ಟ್ರೆಸ್ ಅವರ ಪರವಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಆಗಿರ್ಬೋದು, ಇದು ಒಂದು ಸಣ್ಣ ಏನು ಹೇಳ್ತಾರೆ ಕಾರ್ಯ, ಆದರೆ ಇದರ ಪರಿಣಾಮ ಮಹತ್ವವಾದದ್ದು. ಯಾಕಂತ ಹೇಳಿದರೆ ಆ ಮಕ್ಕಳ ಜೀವನಕ್ಕೆ ಏನು ಹೇಳ್ತಾರೆ, ಇದೊಂದು ಪೂರಕವಾಗಿ, ಯಾಕಂತೇಳಿ ಅವರು ಕಲೀಲಿಕ್ಕೆ ಒಂದು ಅವಕಾಶ, ಹಾಗೂ ಅವರ ತಂದೆ ತಾಯಿಯ ಆ ಆರ್ಥಿಕ ಅಡಚಣೆಯನ್ನು ನೀವು ಸ್ವಲ್ಪ ಹಗುರ ಮಾಡಿದ್ದೀರಿ. ಆದ್ದರಿಂದ ದೇವರ ಆಶೀರ್ವಾದ ನಿಮ್ಮ ಮೇಲೆ ಹಾಗೂ ಇದನ್ನು ನೀಡಿದ ಎಲ್ಲ ದಾನಿಗಳ ಮೇಲೆ ಇರಲಿ. ಆ ಭಗವಂತನು ನಿಮ್ಮನ್ನು ಹರಸಿ ಕಾಯ್ದು ಕಾಪಾಡಲಿ. ಇಂಥದೇ ಒಳ್ಳೆಯ ಮನಸ್ಸನ್ನು ನೀವು ನಮಗೆ ತೋರಿಸಿದ್ದೀರಿ, ಇನ್ನು ಮುಂದಕ್ಕೂ ಹಲವಾರು ಅದನ್ನು ಅನುಭವಿಸಲಿ ಅಂತೇಳಿ ಆಶಿಸುತ್ತಾ ದೇವರ ಕೃಪೆಯನ್ನು ನಿಮ್ಮ ಮೇಲೆ ಹಾಗೂ ನಿಮ್ಮ ಪಂಗಡದ ಮೇಲೆ ಬೇಡುತ್ತಾ, ನಿಮ್ಮ ಈ ಪೋಯಿಟಿಕ ಗುಂಪು ಇನ್ನು ಮುಂದೆ ಹೋಗಲಿ, ಪ್ರಗತಿಯ ದತ್ತ ಸಾಗಲಿ, ಹಾಗೂ ಏನು ಹೇಳ್ತಾರೆ ನಿಮ್ಮಲ್ಲಿರುವ ಈ ಟ್ಯಾಲೆಂಟ್ಸ್ ಇನ್ನೂ
ಹಲವಾರು ಇದಕ್ಕೆ ಮುಂದೆ ಬಂದು ಈ ಒಂದು ಟ್ಯಾಲೆಂಟ್ಸ್ ಇನ್ನೂ ಬೆಳಗಲಿ ಅಂತ ಹೇಳಿ ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನಾವು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಬಯಸಬಾರದು, ದೇವರೇ ಅದರ ಫಲವನ್ನು ನೀಡುವರು ಎಂದು ಒಂದು ಸಣ್ಣ ಕಥೆಯ ಮೂಲಕ ತಿಳಿಸಿದ ಡಾಕ್ಟರ್ ಸಿಸ್ಟರ್ ಲಿಲ್ಲಿ ಪಿರೇರ ಅವರಿಗೆ ವಂದನೆಗಳು. ವೇದಿಕೆ ಮೇಲಿರುವ ಗಣ್ಯಾತಿ ಗಣ್ಯರನ್ನು ಹೃದಯಪೂರ್ವಕವಾಗಿ ವಂದಿಸಲು ಬರುತ್ತಿದ್ದಾರೆ ಶಿಕ್ಷಕಿ ಯಶೋಧಾರವರು. ಎಲ್ಲರಿಗೂ ಶುಭ ಮುಂಜಾನೆ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ, ಆಗ ಒಂದು ದಿನ ಸಮಯವೇ ನಮ್ಮ ಜೊತೆ ನಡೆಯುತ್ತದೆ ಎಂದು ಹೇಳುವ ಜೊತೆಗೆ ಇಂದಿನ ಈ ಅಪೂರ್ವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಂಗಳೂರು ಪ್ರಾಂತೀಯ ಮುಖ್ಯಸ್ಥೆ ಸಿಸ್ಟರ್ ಲಿಲ್ಲಿ ಪಿರೇರ ತಮಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಲಿಟಲ್ ಫ್ಲವರ್ ಶಾಲೆಯ ವಿದ್ಯಾರ್ಥಿಗಳ ಮುಕ್ತ ಮನಸ್ಸು ಹಾಗೂ ಆರ್ಥಿಕ ಸ್ಥಿತಿಯನ್ನು ಅರ್ಥೈಸಿಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಆಟೋಪಕರಣಗಳನ್ನು ನೀಡಿದ ಕೊಡುಗೈ ದಾನಿಗಳಾದಂತಹ ಶ್ರೀಮಾನ್ ನವೀನ್ ಪಿರೇರವರಿಗೂ ಅಂತರಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸದಾ ನಮ್ಮ ಶಾಲೆಯ ಮೇಲೆ ಕಾಳಜಿಯನ್ನು ತೋರ್ಪಡಿಸುವ ಮೇರಿವೆಲ್ ಕಾನ್ವೆಂಟಿನ ಮುಖ್ಯಸ್ಥರಾದ ಸಿಸ್ಟರ್ ಪ್ರೇಮಲತಾ, ತಮಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ಸುಂದರವಾಗಿ ನಡೆಯುವುದಕ್ಕೆ ಕಾರಣರಾದಂತಹ ನಮ್ಮ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಸಿಸ್ಟರ್ ಲಿಲ್ಲಿ ಮೊನೆಕ್ಕ ರೆಬೆಲ್ಲು, ತಮಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನಮ್ಮೊಂದಿಗೆ ಇದ್ದಾರೆ ನಮ್ಮ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ಶಂಶುದ್ದೀನ್, ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿ ನೆರೆದಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಉಭಯ ಶಾಲೆಯ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರಲು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಶ್ರಮಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಇದೀಗ ನಮ್ಮ ಶಾಲೆಯ ಪರವಾಗಿ ಡಾಕ್ಟರ್ ಸಿಸ್ಟರ್ ಲಿಲ್ಲಿ ಪಿರೇರ ಮತ್ತು ನವೀನ್ ಪಿರೇರ ಸುರತ್ಕಲ್ ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಮುಖ್ಯ ಶಿಕ್ಷಕರಲ್ಲಿ ಕೇಳಿಕೊಳ್ಳುತ್ತೇನೆ. ಇದೀಗ ವೇದಿಕೆಯನ್ನು ಕವಿಗೋಷ್ಠಿ ಮಾಡಲು ಬಿಟ್ಟುಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ರವಿ ಕಾಣದ್ದನ್ನು ಕವಿ ಕಂಡ ಎಂಬ ಮಾತಿನಂತೆ ಕವಿಯ ಕಲ್ಪನೆ ವಾಸ್ತವಕ್ಕೆ ಹತ್ತಿರವಾಯಿತು. ಕವಿಯ ಕಲ್ಪನೆಯ ಕವನಗಳು ಓದುಗರ ಮನಸ್ಸಿನ ಭಾವನೆಗಳಾಗಿ ಯಾವ ವ್ಯಕ್ತಿತ್ವದ ವ್ಯಕ್ತಿಗಳ ಮೇಲಾದರೂ ಪ್ರಭಾವ ಬೀರುವ ಕಲೆಗಾರ ನಮ್ಮ ಕವಿ. ಇದೀಗ ನಿಮ್ಮ ಮುಂದೆ ಕವಿಗೋಷ್ಠಿ. ಡಾಕ್ಟರ್ ಫ್ಲಾವಿಯಾ ಕ್ಯಾಸ್ಟಲಿನೋ ಮಣಿಪಾಲ ಪ್ರಾಂಶುಪಾಲರು ಇವರು ಕವಿಗೋಷ್ಠಿಯನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಸನ್ಮಾನ್ಯ ವಂದನೀಯ ಡಾಕ್ಟರ್ ಸಿಸ್ಟರ್ ಲಿಲ್ಲಿ ಪಿರೇರ, ಪ್ರೊವಿನ್ಷಿಯಲ್ ಸುಪೀರಿಯರ್ ಮಂಗಳೂರು ಪ್ರೊವಿನ್ಸ್, ಸಿಸ್ಟರ್ ಲಿಲ್ಲಿ ಮೊನಿಕಾ ರೆಬೆಲ್ಲೋ, ಹೆಡ್ ಮಿಸ್ಟ್ರೆಸ್, ಲಿಟಲ್ ಫ್ಲವರ್ ಸ್ಕೂಲ್ ಕಿನ್ನಿಗೋಳಿ, ಶಾಲಾ ಆಡಳಿತ ಮಂಡಳಿ, ಶಿಕ್ಷಕೇತರ ವೃಂದ ಹಾಗೂ ಪೋಷಕರೇ, ನಲ್ಮೆಯ ಮಕ್ಕಳೇ, ಎಲ್ಲರಿಗೂ ಪೊಯೆಟಿಕದ ವತಿಯಿಂದ ಶುಭ ಮುಂಜಾನೆ ಹಾರೈಕೆ. ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಕವಿಗೋಷ್ಠಿಗೆ ನನ್ನನ್ನು ಪರಿಚಯಿಸಿದ ಮಮತಾ ಪುನರೂರು, ತಮಗೆ ಧನ್ಯವಾದಗಳು. ಕವಿಗಳೆಲ್ಲರನ್ನು ವೇದಿಕೆಯಲ್ಲಿ ಆಹ್ವಾನಿಸ್ತಿದ್ದೇನೆ. ಪ್ರಥಮವಾಗಿ ಲಿಗೋರಿ ಸುರತ್ಕಲ್, ಸ್ಟಾನಿಸ್ಲಾವ್ಸ್ ಕಿರೆ, ವಲೇರಿಯನ್ ಮೋರಸ್ ತಾಕೊಡೆ ಸರ್, ನವೀನ್ ಪಿರೇರಾ ಸರ್, ಜೋಸಿ ಪಿಂಟೋ, ರೆನಿಶಾ ಕಟೀಲ್. ಎಲ್ಲರೂ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸುತ್ತೇನೆ.
ಕವಿಗೋಷ್ಠಿ ಶುರು ಮಾಡುವ ಅಲ್ವಾ? ಎಲ್ಲರೂ ಕಿವಿಗೊಟ್ಟು ಕೇಳಬೇಕು, ಆಮೇಲೆ ನಿಮ್ಮ ಸಿಸ್ಟರ್ಸ್ ಕೇಳ್ತಾರೆ ನಿಮಗೆ ಯಾರ ಕವಿಗೋಷ್ಠಿ, ಯಾರ ಕವಿತೆ ಇಷ್ಟ ಆಯಿತು ಅಂತ. ಆಗ ನೀವೆಲ್ಲ ಹೇಳಬೇಕಾಯ್ತಾ? ಓಕೆ, ಶುರು ಮಾಡಲಾ? ಮಾತು ಕಮ್ಮಿ, ನಗು ಜಾಸ್ತಿ. ನಗುವಿನಲ್ಲೂ ಕವಿತೆಯನ್ನು ಹುಡುಕುವ, ಕವಿತೆಯನ್ನು ಅದ್ಭುತವಾಗಿ ಬರೆದು ಪ್ರಸ್ತುತಪಡಿಸಿ ಎಲ್ಲರ ಮನಗೆಲ್ಲುವ, ಕವಿತೆಯಲ್ಲೇ ನಗಿಸುವ ವಿಶೇಷ ಗುಣವುಳ್ಳ ನಮ್ಮ ಕವಿ ಲಿಗೋರಿ ಹಿರ್ಗನ್ ಸುರತ್ಕಲ್ ಈಗ ನಿಮ್ಮ ಮುಂದೆ ಬಂದು ತಮ್ಮ ಕವನವನ್ನು ವಾಚಿಸಲಿದ್ದಾರೆ. ಲಿಗೋರಿ ಸುರತ್ಕಲ್. ಎಲ್ಲರಿಗೂ ನಮಸ್ಕಾರ. ಹೆಚ್ಚಾಗಿ ಅಮ್ಮನ ಬಗ್ಗೆ ತುಂಬ ಕವಿತೆಗಳು ಬರೀತಾರೆ. ನಾನು ಹೆಚ್ಚಾಗಿ ಬರೆಯೋದು ಅಪ್ಪನ ಬಗ್ಗೆ ಹೆಚ್ಚಿನ ಕವಿತೆ. ಇವತ್ತು ಸಹ ಒಂದು ಅಪ್ಪನ ಬಗ್ಗೆ ಬರೆದಿದ್ದೇನೆ. ಮಕ್ಕಳು ಸಣ್ಣದಿರುವಾಗ ಅಪ್ಪನ ಬಗ್ಗೆ ಏನಂತ ಯೋಚಿಸ್ತಾರೆ, ಸ್ವಲ್ಪ ದೊಡ್ಡದಾದಾಗೆ ಮತ್ತು ಕಾಲೇಜಿಗೆ ಹೋದ್ಮೇಲೆ ಮತ್ತೆ ಮಕ್ಕಳು ಅವರಿಗೆ ಮದುವೆ ಆಗುವ ತನಕ ಹೇಗೆ ಅಪ್ಪನ ಬಗ್ಗೆ ಅವರ ಯೋಚನೆ ಹೇಗೆ ಚೇಂಜ್ ಆಗ್ತದೆ ಹೇಳೋದು ನನ್ನ ಕವಿತೆ. ಕವಿತೆಯ ಶೀರ್ಷಿಕೆ ಅಪ್ಪನ ಅವತಾರಗಳು. ಬಾಲ್ಯದಲ್ಲಿ ಅಪ್ಪನೆಂದರೆ ಪರಮಾತ್ಮನಂತೆ ಅದ್ಭುತ ಶಕ್ತಿ. ಬಾಲ್ಯದಲ್ಲಿ ಅಪ್ಪನೆಂದರೆ ಪರಮಾತ್ಮನಂತೆ ಅದ್ಭುತ ಶಕ್ತಿ. ಸರ್ವ ಕೆಲಸವೂ ಅವನಿಂದ ಸಾಧ್ಯ. ಕೇಳಿದನ್ನು ತಂದು ಕೊಡುವ ಅಕ್ಷಯ ಪಾತ್ರೆ. ಕೇಳಿದನ್ನು ತಂದು ಕೊಡುವ ಅಕ್ಷಯ ಪಾತ್ರೆ. ಪ್ರಾಥಮಿಕ ಶಾಲೆಯಲ್ಲಿರುವಾಗ ಅಪ್ಪನೆಂದರೆ ಎಲ್ಲವನ್ನೂ ಬಲ್ಲ ಸರ್ವಜ್ಞ. ಪ್ರಾಥಮಿಕ ಶಾಲೆಯಲ್ಲಿರುವಾಗ ಅಪ್ಪನೆಂದರೆ ಎಲ್ಲವನ್ನು ಬಲ್ಲ ಸರ್ವಜ್ಞ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸುವ ಜ್ಞಾನಿ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸುವ ಜ್ಞಾನಿ. ತನ್ನ ಭವಿಷ್ಯದ ಕನಸುಗಾರ. ಪ್ರೌಢಶಾಲೆಯಲ್ಲಿರುವಾಗ ಅಪ್ಪನೆಂದರೆ ನನ್ನನ್ನು ಹಿಂಬಾಲಿಸುವ ತನಿಖಾಧಿಕಾರಿ. ಪ್ರೌಢಶಾಲೆಯಲ್ಲಿರುವಾಗ ಅಪ್ಪನೆಂದರೆ ನನ್ನನ್ನು ಹಿಂಬಾಲಿಸುವ ತನಿಖಾಧಿಕಾರಿ. ಪ್ರತಿ ಪೈಸೆಗೂ ಲೆಕ್ಕ ಕೇಳುವ ಲೆಕ್ಕಾಧಿಕಾರಿ. ಪ್ರತಿ ಪೈಸೆಗೂ ಲೆಕ್ಕ ಕೇಳುವ ಲೆಕ್ಕಾಧಿಕಾರಿ. ಪರೀಕ್ಷೆಯ ಅಂಕಗಳ ಹಿಂದೆ ಬಿದ್ದಿರುವ ತ್ರಿವಿಕ್ರಮ. ಪರೀಕ್ಷೆಯ ಅಂಕಗಳ ಹಿಂದೆ ಬಿದ್ದಿರುವ ತ್ರಿವಿಕ್ರಮ ಪ್ರೌಢಶಾಲೆಯಲ್ಲಿರುವಾಗ. ಇನ್ನು ಕಾಲೇಜ್ ಮೆಟ್ಟಲೇರಿದಾಗ ಅಪ್ಪನೆಂದರೆ ಆಧುನಿಕತೆಯನ್ನು ಬಯಸದ ಸಂಪ್ರದಾಯವಾದಿ. ಆಧುನಿಕತೆಯನ್ನು ಬಯಸದ ಸಂಪ್ರದಾಯವಾದಿ. ಪ್ರತಿಯೊಂದನ್ನು ವಿರೋಧಿಸುವ ವೈರಿ. ಸರಿಯಾಗಿ ಏನು ಬಲ್ಲದ ಅರೆಜ್ಞಾನಿ. ಸರಿಯಾಗಿ ಏನು ಬಲ್ಲದ ಅರೆಜ್ಞಾನಿ. ಯುವಪ್ರಾಯ ಬಂದಾಗ ಅಪ್ಪನೆಂದರೆ ಪೈಸೆಯನ್ನು ಸೇರಿಸಿ ಗಂಟು ಕಟ್ಟುವವ. ಯುವಪ್ರಾಯಕ್ಕೆ ಬಂದಾಗ ಅಪ್ಪನೆಂದರೆ ಪೈಸೆಯನ್ನು ಸೇರಿಸಿ ಗಂಟು ಕಟ್ಟುವವ. ಅಗತ್ಯಕ್ಕೂ ಗಂಟು ಬಿಚ್ಚದ ಮಹಾಜಿಪುಣ. ಅಗತ್ಯಕ್ಕೂ ಗಂಟು ಬಿಚ್ಚದ ಮಹಾಜಿಪುಣ. ಎಲ್ಲರನ್ನು ಸಂದೇಹದಿಂದಲೇ ನೋಡುವ ಅಸಾಮಿ. ಎಲ್ಲವನ್ನು ಸಂದೇಹದಿಂದಲೇ ನೋಡುವ ಅಸಾಮಿ. ಅವ ಮತ್ತೆ ಮದುವೆ ಆಗ್ತಾನೆ. ಗೃಹಸ್ಥನಾದಾಗ ಅಪ್ಪನೆಂದರೆ ಆಗ ಅವನ ತಲೆಯಲ್ಲಿ ನನ್ನ ಅಪ್ಪನೆಂದರೆ ನನ್ನ ಆರ್ಥಿಕ ತಜ್ಞವ. ಚೇಂಜ್ ಆಗ್ತದೆ ಈಗ. ನನ್ನ ಜೀವನದ ಆದರ್ಶ, ನನಗೆ ಮಾರ್ಗದರ್ಶಕ. ಮತ್ತೆ ಗೊತ್ತಾಗೋದು ಅಪ್ಪನ ಬೆಲೆ. ಕೊನೆಗೆ ಅಂದಿನಿಂದ ಇಂದಿಗೂ ಅಪ್ಪ ಬದಲಾಗಲಿಲ್ಲ ಎಂದಿಗೂ. ಅಂದಿನಿಂದ ಇಂದಿಗೂ ಅಪ್ಪ ಬದಲಾಗಲಿಲ್ಲ ಎಂದಿಗೂ. ಆತನ ಜವಾಬ್ದಾರಿ ಬದಲಾದಂತೆ ಅವತಾರಗಳು ಕಂಡಿವೆ. ಧನ್ಯವಾದಗಳು. ಅಪ್ಪನಿಲ್ಲದ ಜೀವನವಿಲ್ಲ. ಬಾಲ್ಯದಲ್ಲಿ ಅಪ್ಪನೊಂದಿಗೆ ಅಮ್ಮನೇ ಎಲ್ಲ. ಬಯಸಿದೆಲ್ಲವನ್ನು ತಂದುಕೊಡುವ ಮಹಾತ್ಮ. ಯೌವನದಲ್ಲಿ ಮಕ್ಕಳು ಅಡ್ಡದಾರಿ ಹಿಡಿಯಾರು ಎನ್ನುವ ಭಯದೊಂದಿಗೆ ಕಣ್ಣಲ್ಲಿ ಮಾತನಾಡುವವ. ಮಿತ ಭಾಷೆ ಮಿತ ವ್ಯಯದೊಂದಿಗೆ ಬದುಕ ಬಂಡಿ ಸಾಗಿಸು. ಅಪ್ಪನ ಬಗ್ಗೆ ಬಹಳ ಚೆನ್ನಾಗಿ ಕಾವ್ಯಾತ್ಮಕವಾಗಿ ವರ್ಣಿಸಿದ ಲಿಗೋರಿ ಸರ್ ತಮಗೆ ಧನ್ಯವಾದಗಳು. ಕವನ ಉತ್ತಮವಾಗಿತ್ತು ಅಲ್ಲವಾ? ಎಸ್. ಮತ್ತೊಮ್ಮೆ ಕ್ಲಾಪ್ಸ್ ಮಾಡ್ತಿದ್ದ? ಎಸ್.
ನಮ್ಮ ಈಗ ಬರುವ ಕವಿ ಇವರನ್ನು ಕಂಡಾಗ ಗಂಭೀರವಾಗಿ ಕಾಣ್ತಾರೆ. ಹಾಗೆ ಅನಿಸಿದರೂ ಅವರೊಬ್ಬ ಮೃದು ಭಾಷಿ, ಜ್ಞಾನಿ. ನುಡಿದ ಹಾಗೂ ಮಾತನಾಡಿದ ಪ್ರತಿ ಮಾತಲ್ಲೂ ಅರ್ಥವನ್ನು ಹುಡುಕಿ ಅದರಲ್ಲಿ ಕಾವ್ಯ ರಸವನ್ನು ತುಂಬಿ ಕವನವಾಗಿಸುವ ಕವಿ ಇವರೇ ನಮ್ಮ ಸ್ಟ್ಯಾನಿಸ್ಲಾವ್ಸ್ ಕಿರೆ. ಬನ್ನಿ ಅವರು ಏನೆನ್ನುವರು ನೋಡೋಣ. ಹೆತ್ತವರಿಗೆ ಇದರಲ್ಲಿ ಒಂದು ಸಂದೇಶ ಉಂಟು. ಹೆತ್ತವರು ಇದನ್ನು ಪಡೆದುಕೊಂಡು ಹೇಗೆ ಮಕ್ಕಳನ್ನು ಅವರ ಪ್ರಶ್ನೆ ಕೇಳುವ ಸಮಯದಲ್ಲಿ ನೀವು ಯಾವ ರೀತಿ ಜಾಗರೂಕರಾಗಿರಬೇಕು, ಈ ವಿಷಯದ ಮೇಲೆ ಹೇಗೆ ಅವರಿಗೆ ಉತ್ತರವನ್ನು ಕೊಡಬೇಕು. ಸಾಮಾನ್ಯವಾಗಿ ಹೆತ್ತವರು ಏನು ಮಾಡ್ತಾರೆ, ಮಕ್ಕಳಿಗೆ ತುಂಬ ಹೆದರಿಸಿ, ಉತ್ತರ ಗೊತ್ತಿಲ್ಲದ ಸಮಯದಲ್ಲಿ ಹೆದರಿಸಿ, ನಿಮ್ಮ ಮನಸ್ಸಿಗೆ ಅದು ಈ ಸಂದರ್ಭದಲ್ಲಿ ಅರ್ಥವಾಗುವುದಿಲ್ಲ, ನೀವು ಸುಮ್ಮನೆ ಕೂತ್ಕೊಳ್ಳಿ ಎಂದು ಹೀಗೆ ಸುಮ್ಮನಿರಿಸುವುದು ಅವರ ಸ್ವಭಾವ. ಆದರೆ ಮಕ್ಕಳಿಗೆ ಇದರಲ್ಲಿ ಪರಿಣಾಮ ಬೀರುತ್ತದೆ. ಇದನ್ನು ಗಮನಿಸಬೇಕು. ಮಕ್ಕಳಿಗೆ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಒಂದು ಸಾಮಾನ್ಯ ಜ್ಞಾನವನ್ನು ನೀವು ತಮ್ಮಲ್ಲಿ ಬೆಳೆಸಬೇಕೆಂದು ಈ ಕವಿತೆಯ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ನಿಮ್ಮಲ್ಲಿ ಕೇಳಿಕೊಳ್ಳಿ. ಅರ್ಥವಾದರೆ ಶೀರ್ಷಿಕೆ ಛಲಗಾರ್ತಿ. ಕವಿತೆಯ ಶೀರ್ಷಿಕೆ ಛಲಗಾರ್ತಿ. ಹೇಳಲಾರದು ಅವಳ ಸಾನೆ, ಹೇಳಲಾರದು ಅವಳ ಸಾನೆ, ಸೋಲರಾದ ಹಸಿವೆ ಕಣೆ, ಕೊಟ್ಟಷ್ಟು ತುಂಬುವಳು ಹಣೆ, ಮತ್ತೆಷ್ಟು ಬೇಡುವಳು ಸುಮ್ಮನೆ. ಹೇಳಲಾರದು ಅವಳ ಸಾನೆ, ಸೋಲರಾದ ಹಸಿವೆ ಕಣೆ, ಕೊಟ್ಟಷ್ಟು ತುಂಬುವಳು ಹಣೆ, ಮತ್ತಷ್ಟು ಬೇಡುವಳು ಸುಮ್ಮನೆ. ಬೆಳ್ಳಂಬೆಳ್ಳಗೆ ಕೂರುವಳು ಇಸಿದು ಮಣೆ, ಕೂಗಿ ಕರೆದರೂ ಕದಲಲು ಬಿಟ್ಟು ಅಡುಗೆ ಕೋಣೆ. ಬೆಳ್ಳಂಬೆಳ್ಳಗೆ ಕೂರುವಳು ಇಸಿದು ಮಣೆ, ಕೂಗಿ ಕರೆದರೂ ಕದಲಲು ಬಿಟ್ಟು ಅಡುಗೆ ಕೋಣೆ. ತವಕ ಕೇಳಲು ಪುಟ್ಟಿ ನೀನೇ ಜಾಣೆ, ಹೇಳಲಾರದು ಅಮ್ಮನೊಡಲ ಬವಣೆ. ಬೆಳ್ಳಂಬೆಳ್ಳಗೆ ಕೂರುವಳು ಇಸಿದು ಮಣೆ, ಕೂಗಿ ಕರೆದರೂ ಕದಲಲು ಬಿಟ್ಟು ಅಡುಗೆ ಕೋಣೆ. ತವಕ ಕೇಳಲು ಪುಟ್ಟಿ ನೀನೇ ಜಾಣೆ, ಹೇಳತೀರದು ಅಮ್ಮನೊಡಲ ಬವಣೆ. ಆಲಯದಲ್ಲಿ ಇವಳ ಮೀರುವರಿಲ್ಲ, ಸಾಪಾಟಿಗಳಲ್ಲಿ ಈರ್ಷ್ಯ ತಾಳುವರಿಲ್ಲ. ಗುರುವೃಂದರ ಊಗುಲಿಕದ ದಾಹ, ಅಸ್ತಿಸ್ತಲ್ಲ ಅವಳ ಸ್ವಾಹದ ಮೋಹ. ಆಲಯದಲ್ಲಿ ಇವಳ ಮೀರುವವರಿಲ್ಲ, ಸಾಪಾಟಿಗರಲ್ಲಿ ಈರ್ಷ್ಯ ತಾಳುವವರಿಲ್ಲ. ಗುರುವೃಂದರ ಊಗುಲಿಕದ ದಾಹ, ಅಸ್ತಿಸ್ತಲ್ಲ ಅವಳ ಸ್ವಾಹದ ಮೋಹ. ಎತ್ತಲಿಂದಲೂ ಬರಲಿ ಬೇಡವೆನ್ನುವಳಲ್ಲ, ಕತ್ತಲು ಮುತ್ತಿದರೂ ಎದ್ದು ಓಡುವವಳಲ್ಲ. ಹೊಸ್ತಿಗೆ ಒಗೆದು ಮೆತ್ತಗೆ ಮಲಗುವವಳಲ್ಲ, ಮೆಲುಕಿ ಮೆಲುಕಿ ನೆತ್ತಿಯೊಳು ತುಂಬುವವಳೆಲ್ಲ. ಎತ್ತಲಿಂದಲೂ ಬರಲಿ ಬೇಡವೆನ್ನುವವಳಲ್ಲ, ಕತ್ತಲು ಮುತ್ತಿದರೂ ಎದ್ದು ಓಡುವವಳಲ್ಲ. ಹೊತ್ತಿಗೆ ಒಗೆದು ಮೆತ್ತಗೆ ಮಲಗುವವಳಲ್ಲ, ಮೆಲುಕಿ ಮೆಲುಕಿ ನೆತ್ತಿಯೊಳು ತುಂಬುವವಳೆಲ್ಲ. ಅವಳಿಗಿರುವುದು ಒಂದೇ ಆಸೆ ಒಂದೇ ಗುರಿ, ತಾನಾಗಬೇಕೆಂದು ಎಲ್ಲರಿಗಿಂತ ಜಾಣಮರಿ. ಅವಳಿಗಿರುವುದು ಒಂದೇ ಆಸೆ ಒಂದೇ ಗುರಿ, ತಾನಾಗಬೇಕೆಂದು ಎಲ್ಲರಿಗಿಂತ ಜಾಣಮರಿ. ಅವರಿವರಿಗೆಲ್ಲ ಹಾಕುತಿಯಳು ಕಾಡಿಬೇಡಿ ಪ್ರಶ್ನೆಗಳ ಸುರಿಮಳೆ. ಅವರಿವರಿಗೆಲ್ಲ ಕಾಡುತಿಯಳು ಕಾಡಿಬೇಡಿ ಪ್ರಶ್ನೆಗಳ ಸುರಿಮಳೆ. ಅವಳೇ ಛಲಗಾರ್ತಿ ನಮ್ಮಮ್ಮಳ ಮುದ್ದುಮರಿ ಕುಸುಮಕಳೆ. ಅವಳೇ ಛಲಗಾರ್ತಿ ನಮ್ಮಮ್ಮಳ ಮುದ್ದುಮರಿ ಕುಸುಮಕಳೆ. ವಂದನೆಗಳು. ಹುಟ್ಟಿದ ಮಗು ಪ್ರಥಮವಾಗಿ ಕರೆಯುವುದು ಹಡೆದವ್ವನನ್ನು. ಅಮ್ಮ ಎನ್ನುವ ಪದದ ಅರ್ಥ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಅವಳನ್ನೇ ಕನ್ನಡಿಯ ಮುಂದೆ ನಿಲ್ಲಿಸುತ್ತಿದೆ ನೋಡಿ. ಆ ಎಳೆ ಮಗುವಿಗೂ ಗೊತ್ತಿದೆ ಅಮ್ಮನ ನಿಷ್ಕಲ್ಮಶ ಪ್ರೀತಿ. ಅಂಥದ್ರಲ್ಲಿ ನಮ್ಮ ಕವಿ ಅಮ್ಮನನ್ನು ವರ್ಣಿಸದೆ ಬಿಡುವರೆ? ನಿಮ್ಮ ಅಮ್ಮನ ಬಗೆಗಿನ ವರ್ಣನೆ ಅತ್ಯುತ್ತಮವಾಗಿತ್ತು ಸ್ಟ್ಯಾನಿಸ್ಲಾವ್ ಸರ್, ಧನ್ಯವಾದಗಳು. ರವಿ ಕಾಣದ್ದನ್ನು ಕವಿ ಕಂಡನಂತೆ. ಈ ಮಾತಿನಂತೆ ಈಗ ಬರುವ ಕವಿ ಕಾಣದ್ದು ಕಡಿಮೆ.
ಅದೆಷ್ಟು ಕವಿತೆಗಳು ಅವರ ಕುಂಚದಿಂದ ಹೊರಟಿರಬಹುದು, ಲೇಖನಿಯಿಂದ ಕಾಗದದ ಮೇಲೆ ಇನ್ನೆಷ್ಟು ಆಕಾರಗಳು ತಾಳಿರಬಹುದು. ಎಳೆ ಮನಗಳಿಗೆ ಮುದ ನೀಡಲು ಬರುವಂಥ ಮಾಸ್ಟ್ರಾಗಿ, ಹೆಡ್ ಮಾಸ್ಟ್ರಾಗಿ ಅದೆಷ್ಟು ಮಕ್ಕಳಿಗೆ ಕಲಿಸಿದ ನಮ್ಮ ಹಿರಿಯ ಕವಿ ವಲೇರಿಯನ್ ಮೋರಸ್ ತಾಕೊಡೆ ಅವರು ನಿಮ್ಮ ಮುಂದೆ ಬರಲಿದ್ದಾರೆ. ನಿಮ್ಮ ಉತ್ಸಾಹವೇ ನಮಗೆ ಸ್ಫೂರ್ತಿ ಸರ್. ವೇದಿಕೆ ಮೇಲೆ ಇರುವವರಿಗೂ ಮುಂಭಾಗದಲ್ಲಿರುವ ಸಹೃದಯಗಳಿಗೂ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ನನ್ನ ಕವನದ ಶಿರೋನಾಮೆ ಜೀವನ. ಕಾನನದಿ ಎಂದರೆ ಕಾಡಿನಲ್ಲಿ ಅರಳಿದ ಆ ಸುಂದರ ಹೂ ಬಳಿ ಬಂದ ಆಗಂತುಕನಿಗೆ ಮೃದುವಾಗಿ ಹೇಳಿತು, ಗೆಳೆಯ ಕೀಳದಿರು ಎನ್ನ, ನೀಡದಿರು ಮರಣ, ಸೌಂದರ್ಯವ ಆಸ್ವಾದಿಸು, ಆದರೆ ನನ್ನ ಬದುಕಲು ಬಿಡು. ತುಂಬಿ ತುಳುಕುವ ಸುಗಂಧವ ಬರಸೆಳೆದು ಹರುಷಪಡು. ತುಂಬಿ ತುಳುಕುವ ಸುಗಂಧವ ಬರಸೆಳೆದು ಹರುಷಪಡು. ಪೂರ್ಣ ಅರಳುವಿಕೆಯೇ ನನ್ನ ಗುರಿ, ಅದೇ ಸಫಲ ಜೀವನ. ನೀನು ಅಂಥವನಾಗು ಓ ನನ್ನ ಚೇತನ. ತಾಯಿ ಗರ್ಭದಿಂದ ಈಚೆಗೆ ತ್ರಾಸದಿ ಈ ಭೂಮಿಗೆ ಬಂದ ಬೆರಗಾಗಿ ಬೆವತು ರೋಧಿಸಲು ಆರಂಭಿಸಿದ ಆ ಕಂದ. ಮಗು ಹುಟ್ಟುವಾಗ ಅಳುತ್ತದಲ್ಲ, ಅದಕ್ಕೆ. ಅದ ಕಂಡು ತತ್ವಜ್ಞಾನಿ ಒಬ್ಬ ಈ ವ್ಯಾಖ್ಯಾನ, ಈ ಅರ್ಥ ನೀಡಿದ. ಅಳುಕಿನ ಬಳಿಕ ನಗುವಿರಲಿ, ಅದು ಬಲೂ ಚಂದ. ಹೊಸ ಜೀವ, ಹೊಸ ಹರುಷ ನೀಡುವುದು ಸುಖಾನಂದ. ಹಳದಿ ಎಲೆ ಜಾರಿ ಬೀಳಲು, ಹಸಿರ ಚಿಗುರ ಮೂಡಿ ಬರಲು. ನಾವು ಮರದಲ್ಲಿ ನೋಡ್ತೀವಲ್ಲ, ಹಳದಿ ಎಲೆ ಬೀಳುವಾಗ ಸುಂದರ ಹಸಿರ ಚಿಗುರು ಮೂಡಿ ಬರ್ತದೆ. ಹಳದಿ ಎಲೆ ಜಾರಿ ಬೀಳಲು, ಹಸಿರ ಚಿಗುರು ಮೂಡಿ ಬರಲು, ಅದೇ ಬಾಳ್ವೆಯ ರಸಾನುಭವ. ಜನನದಿಂದ ಅದು ಆಗುವುದು ಆರಂಭ. ಕೇಳು ಗೆಳೆಯ ಕೇಳು, ಹೃದಯದಿಂದ ಆಲಿಸು. ಕಿವಿಗಳಿಂದ ಮಾತ್ರವಲ್ಲ, ಹೃದಯದಿಂದಲೇ ಆಲಿಸು. ನವಮಾಸದಿ 9 ತಿಂಗಳು ತಾಯಿ ಉದರದಿ ಸಿಕ್ಕಿತು ಎನಗೆ ಉಸಿರು. ಆದರೇನಂತೆ ಜಗತ್ತಿನ ಎಲ್ಲೆಡೆ ಹರಡಿದೆ ನೋವುಗಳ ಕದನ. ಯುದ್ಧ, ಹಿಂಸೆ, ಬಡತನ, ಅನಾಚಾರ, ಅತ್ಯಾಚಾರ, ಎಂಥ ನೋವುಗಳು ಜಗತ್ತಿನಲ್ಲಿ ಎಲ್ಲೆಡೆ ಹರಡಿದೆ ನೋವು ಕೊಡುವ ಕದನ. ಭಯವಾಗುತ್ತದೆ, ಮಗು ಹೇಳ್ತಾ ಇದೆ, ಭಯವಾಗುತ್ತದೆ. ಅವುಗಳೆಡೆ ಜೀವನ ಆಗುತ್ತಿದೆ
ಮಸಣ. ಮಸಣ ಅಂದರೆ ಸ್ಮಶಾನ. ಇದನ್ನು ನೋಡಿ, ಮಗುವಿನ ಈ ಆಲೋಚನೆ ನೋಡಿ, ಇದನ್ನು ನೋಡಿ ಜಗನ್ನಾಥ ಅಂದರೆ ದೇವರು, ಇದನ್ನು ನೋಡಿ ಜಗನ್ನಾಥ ಮುಗುಳ್ನಕ್ಕ ಶಕ್ತಿ ತುಂಬಿ ಹರಸಿದ. ಆ ಮಗುವಿಗೆ ಶಕ್ತಿ ತುಂಬಿ ಹರಸಿದ. ಅದೆಲ್ಲವ ಆ ನೋವುಗಳ ಕದನ ಉಂಟಲ್ಲ, ಬಡತನ, ಹಿಂಸೆ, ಯುದ್ಧ, ಇವುಗಳನ್ನೆಲ್ಲ ಜಯಿಸು. ಭೂಮಿಯ ಸುಂದರಗೊಳಿಸು, ಈ ಭೂಮಿಯನ್ನು ಸುಂದರಗೊಳಿಸು. ನಿನ್ನಿಂದಾಗಲಿ ಶುಭಾರಂಭ, ಪ್ರತಿ ಮಗುವಿನಿಂದ ಆಗಲಿ ಶುಭಾರಂಭ. ಹರಡು ಎಲ್ಲೆಡೆ ಅಮೃತ. ಅಮೃತ ಅಂದರೆ ಮರಣವಿಲ್ಲದ್ದು. ಹರಡು ಎಲ್ಲೆಡೆ ಅಮೃತ ಆನಂದ. ನಮಸ್ಕಾರ. ಜೀವನದ ಆನಂದವನ್ನು ಸಂಭ್ರಮಿಸಲು ಕರೆಕೊಟ್ಟ ಸುಂದರ ಕವಿತೆ ಇದು. ಸೃಷ್ಟಿಕರ್ತನಿಂದ ಸೃಷ್ಟಿಸಲ್ಪಟ್ಟ ಪ್ರತಿ ಜೀವಿ ತನ್ನ ಜೀವನ ಸುಂದರವಾಗಿರಬೇಕು ಎಂದು ಆಶಿಸುತ್ತದೆ. ಆದರೆ ಸ್ವಾರ್ಥ, ಅನಾಚಾರಕ್ಕೆ ಅಡಿಯಿಡುವುದು ಸಹಜ. ಅದಕ್ಕಾಗಿ ಸ್ವಾರ್ಥ ಬಿಟ್ಟು ಬದುಕಿ ಇತರರೊಂದಿಗೆ ಸಹೃದಯತೆಯಿಂದ ಬಾಳಿ ಎಂದು ಕರೆಕೊಡುವ ಕವನವಿದು. ಧನ್ಯವಾದಗಳು ಸರ್. ಈಗ ಬರುವ ಕವಿಯತ್ರಿ ಮನಸ್ಸಿಗೆ ತೋಚಿದ್ದನ್ನು ಹಾಗೂ ತಾನು ನೋಡಿದ್ದನ್ನು ಕಾವ್ಯಾತ್ಮಕವಾಗಿ ಬರೆಯುತ್ತಾ ಪುಟ್ಟ ಹೆಜ್ಜೆಗಳೊಂದಿಗೆ ಮುಂದೆ ಬರುತ್ತಿಹಳು. ಇದು ಇಲ್ಲೊಂದು ಸಣ್ಣ ಹೂ, ಅದರಲ್ಲೊಂದು ಎಸಳು, ಅತ್ತ ಕರು, ಇತ್ತ ದನ ಹಟ್ಟಿ, ಹೀಗೆ ಎಲ್ಲವೂ ಕಾವ್ಯಾತ್ಮಕ. ಇವರಿಗೆ ಕಟೀಲಿನಿಂದ ಬಂದಿಹರು. ಮುಂದೆ ಟೀಚರ್ ಆಗುವಂಥ ರೆನಿಶಾ ಕಟೀಲ್. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಶಾಲೆ ಬಗ್ಗೆ ಒಂದು ನಿಮಿಷ ನನಗೆ ಮಾತಾಡಲು ಅವಕಾಶಕ್ಕಾಗಿ ಕೇಳ್ತೇನೆ. ನನಗೆ ಅಕ್ಷರ ಕಲಿಸಿದ ನನ್ನ ಈ ಲಿಟಲ್ ಫ್ಲವರ್ ಶಾಲೆಯಲ್ಲಿ ಕವಯಿತ್ರಿಯಾಗಿ ಕವಿತೆ ವಾಚಿಸುವುದು ನನ್ನ ಪಾಲಿಗೆ ಭಾಗ್ಯವೇ. ಬಾಲವಾಡಿಯಿಂದ 10ನೇ ತರಗತಿವರೆಗೆ 11 ವರ್ಷ ನಾನು ಹಾಗೂ ನನ್ನ 4 ತಂಗಿಯಂದಿರು ಕೆಲವೇ ವರ್ಷಗಳ ಹಿಂದೆ ನಮ್ಮನ್ನೆಲ್ಲರನ್ನು 4 ಜನರನ್ನು ಕೂಡ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿಸಿದ ಈ ಶಾಲೆ ಇದು. ಈ ಸಭಾಂಗಣದಲ್ಲಿ ಇದೇ ಸಭಾಂಗಣ ನಾನು ಭಾಷಣ, ಹಾಡು, ನೃತ್ಯ, ಬಿಸಿಯೂಟ, ನೆಲ ಒರೆಸುವುದು, ಗುಡಿಸುವುದು ಎಲ್ಲವನ್ನು ಮಾಡಿದ್ದೇವೆ, ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ. ಆದರೆ ಪ್ರಪ್ರಥಮ ಬಾರಿಗೆ ನಾನು ಇಲ್ಲಿ ಕವಿತೆ ವಾಚಿಸುವುದು. ಪ್ರೀತಿಯ ಮಕ್ಕಳೇ ಹಾಗೂ ಹೆತ್ತವರೇ, ಎಂದಿಗೂ ಕನ್ನಡ ಮಾಧ್ಯಮವೆಂದು ಕೀಳರಿಮೆ ಬೇಡ. ನಮಗೆ ಹೆಚ್ಚಿನವರಿಗಿರ್ತದೆ ಫ್ಯೂಚರಲ್ಲಿ ಎಂತ, ಈಗ ಎಲ್ಲರ ಮಕ್ಕಳು ಇಂಗ್ಲೀಷ್ ಮೀಡಿಯಮಿಗೆ ಹೋಗ್ತಾರೆ, CBSEಗೆ, ICSEಗೆ, ಯಾವ್ಯಾವುದಕ್ಕೆ. ಆದರೆ ಕನ್ನಡ ಮೀಡಿಯಮಲ್ಲಿ ಏನು ನಾವು ಕಲ್ತಿದ್ದೇವೆ. ನನ್ನ ತಂಗಿ MA ಇಂಗ್ಲೀಷ್ ಆಯಿತು, ಅವಳದ್ದು ಇಂಗ್ಲೀಷ್ ಅವಳಿಗೆ ಏನೂ ಒಂದು ದಿವಸ ಪ್ರಾಬ್ಲಮ್ ಆಗಲಿಲ್ಲ. ಯಾಕೆ ಹೇಳಿದರೆ ನಮಗೆ ಅಂತಹ ಸಿಸ್ಟರ್ನವರಿದ್ದಾರೆ, ಈಗಲೂ ಇದ್ದಾರೆ, ಅಂತಹ ಟೀಚರ್ಸ್ಗಳಿದ್ದಾರೆ. ಯಾವುದಕ್ಕೂ ಬೇರೆಯವರ ಮಕ್ಕಳು, ಪಕ್ಕದ ಮನೆಯ ಮಕ್ಕಳು ICSEಗೆ, CBSEಗೆ ಹೋಗ್ತಾರೆ. ಈಗ ನೋಡ್ಬೋದು ಇಲ್ಲಿ ಇಷ್ಟು ಸೌಲಭ್ಯಗಳಾಗಿರ್ಬೋದು. ಇನ್ನೊಂದು ವಿಷಯ ಏನಂದರೆ, ಈಗ ಹೆಚ್ಚಿನ ದೊಡ್ಡ ದೊಡ್ಡ ಡಾಕ್ಟರ್ಗಳು, ಇಂಜಿನಿಯರ್ಗಳ ಮಕ್ಕಳು ಕನ್ನಡ ಮೀಡಿಯಮಿಗೆ ಹಾಕ್ತಿದ್ದಾರೆ. ಇಷ್ಟೇ ಕಾರಣ ಇಂಜಿನಿಯರಿಂಗ್, ನರ್ಸಿಂಗ್, B.Ed ನಾನು ಕಲಿತಾ ಇದ್ದೇನೆ. ನನಗೂ ರಿಸರ್ವೇಷನ್ ಸಿಕ್ಕಿದೆ. ಕನ್ನಡ ಮೀಡಿಯಮಲ್ಲಿ ಹೋದಕ್ಕೆ 15% ಬೇರೆಯವರಿಗಿಂತ ಎಕ್ಸ್ಟ್ರಾ ರಿಸರ್ವೇಷನ್ ಸಿಗ್ತದೆ. ಆದ್ದರಿಂದ ಮೇನ್ ಥಿಂಗ್ ಏನಿರುವುದಂದರೆ ನಾಲೆಡ್ಜ್. ನಮಗೆ ಕಲೀಲಿಕ್ಕೆ ಮೇನ್ ಉತ್ಸಾಹ ಇರಬೇಕು. ಪೇರೆಂಟ್ಸಿಗೂ ಅಷ್ಟೇ ಪ್ರೋತ್ಸಾಹ, ಹಾಗೂ ಶಿಕ್ಷಕರು, ಇಲ್ಲಿಯ ಶಿಕ್ಷಕರು ಮಾರ್ಗದರ್ಶನ, ಪ್ರೋತ್ಸಾಹ ಕೊಡೋದರಲ್ಲಿ ಏನೂ ಹೆಚ್ಚು ಕಮ್ಮಿ ಮಾಡೋದಿಲ್ಲ. ಆದ್ದರಿಂದ ಮಕ್ಕಳೇ, ಇಷ್ಟು ನಿಮಗೆ ಸೌಲಭ್ಯಗಳನ್ನು ಕೊಡುವಾಗ ಮೇಯ್ನ್ ನಿಮ್ಮ ಕೌಶಲ್ಯಗಳನ್ನು ಬೆಳೆಸಿ, ನಾಲೆಜನ್ನು ಬೆಳೆಸಿ. ಸೌಲಭ್ಯಗಳು ನಿಮಗೋಸ್ಕರ ಹೆಚ್ಚಿನದ್ದೇ ಸಿಗ್ತದೆ, ಬಿಸಿಯೂಟ ಆಗಿರ್ಬೋದು. ಆದರೆ ನಾಲೆಜನ್ನು ಯಾವಾಗಲೂ ಇದನ್ನು ದುರುಪಯೋಗ ಪಡಿಸಬೇಡಿ. ಈ ಪುಸ್ತಕಗಳಲ್ಲಿ ಎಂತಕ್ಕೆಲ್ಲ ಬಳಸಬೇಡಿ, ಸದುಪಯೋಗ ಮಾಡಿ ಹೆಚ್ಚು ಹೆಚ್ಚು ಕಲಿಯಿರಿ.
ನನ್ನ ಕವಿತೆ ವಾಚಿಸ್ತೇನೆ, ಭಾಷಣ ಸಾಕು. ನಾನು ಬರೆದ ಕವಿತೆಯ ಹೆಸರು ಹೆಣ್ಣು. ಹೆಣ್ಣು ಸಂಸಾರದ ಕಣ್ಣೆಂದು ವರ್ಣಿಸಿದ, ಸಮಾಜವನ್ನು ಕಣ್ಣ ರೆಪ್ಪೆ ಎಂದು ಭಾವಿಸಿದ ಮುಗ್ಧ ಹೆಣ್ಣೊಂದು ನಂಬಿ ಮೋಸ ಹೋಗಿಯೇ ಬಿಟ್ಟಳಲ್ಲವೇ? ಭಾರತದ ಪವಿತ್ರ ಸಂವಿಧಾನವು ಶ್ರೇಷ್ಠವೆಂದು ನಂಬಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಕ್ಕಡಿ ಹಿಡಿದಿರುವ ನ್ಯಾಯ ದೇವತೆಯ ಎದುರು ಕಣ್ಣೀರ ಧಾರೆ ಹರಿಸಿ ನ್ಯಾಯಕ್ಕಾಗಿ ಬೇಡಿದ ಅತ್ಯಾಚಾರಕ್ಕೊಳಗಾದ ಮಹಿಳೆಯ ಧ್ವನಿಯನ್ನು ಆಲಿಸುವವರಾರು? ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂದು ಡಂಗೂರ ಬಾರಿಸಿದ ಡಮರೇಕೆ ತನ್ನ ಊರ ಹೆಣ್ಣು ಮಗಳೊಬ್ಬಳು ಶಾಲಾ ಮೆಟ್ಟಲೇರಿದಾಗ ಕಣ್ಣೆತ್ತಿ ನೋಡಿಬಿಟ್ಟಿತು. ಹೆಣ್ಣನ್ನು ಪೂಜಿಸುವ ಸಂಸ್ಕೃತಿಯನ್ನು ಹೊಂದಿದ ನಮ್ಮ ದೇಶದ ಸ್ತ್ರೀಯರಿಗೆ ಏಕೆ ಅತಿ ಹೆಚ್ಚು ದೌರ್ಜನ್ಯ, ಹಿಂಸೆ, ಮಾನಭಂಗ, ಕಿರುಕುಳ? ಹೆಣ್ಣು ಕೂತರು ತಪ್ಪು, ನಿಂತರು ತಪ್ಪೆಂದು ಮನೆಯ 4 ಗೋಡೆಯೊಳಗಡೆ ಪಿಸುಗುಟ್ಟಿ ಹೆಣ್ಣು ಓದಬೇಕು, ಬೆಳೆಯಬೇಕೆಂದು ಭಾಷಣ ಪ್ರಬಂಧ ಮಂಡಿಸಿದ ಗಣ್ಯ ವ್ಯಕ್ತಿಯ ಆತ್ಮಶಕ್ತಿ ಏಕೆ ಸ್ತಬ್ಧವಾಯಿತು? ಇನ್ನಾದರೂ ಕಣ್ಣ ರೆಪ್ಪೆ ಕಣ್ಣನ್ನು ರಕ್ಷಿಸುವುದೇ? ನ್ಯಾಯ ದೇವತೆಯ ತಕ್ಕಡಿಯಲ್ಲಿ ಅತ್ಯಾಚಾರಕ್ಕೊಳಗಾದ ಮಹಿಳೆಯ ಕಣ್ಣೀರಿಗೆ ಬೆಲೆ ಸಿಗಬಹುದೇ? ಹೆಣ್ಣು ವಿದ್ಯೆ ಕಲಿತು ಸಾಧಿಸಿದಳೆಂದು ಡಂಗೂರು ಹೆಮ್ಮೆಯಿಂದ ಸಾರುವುದೇ? ಭಾರತದಲ್ಲಿ ಹೆಣ್ಣಿಗೆ ದೌರ್ಜನ್ಯದ ಬದಲು ಸೌಭಾಗ್ಯ ದೊರೆಯುವುದೇ? ಹಳ್ಳಿಯ 4 ಗೋಡೆಯಿಂದ ದಿಲ್ಲಿಯ ಕೆಂಪು ಕೋಟೆವರೆಗೆ ಹೆಣ್ಣಿಗೆ ರಕ್ಷಣೆ ದೊರಕಬಹುದೇ? ಬದಲಾಗಬೇಕಿದೆ ನಾನು, ನೀವು, ನಾವೆಲ್ಲರೂ. ಧನ್ಯವಾದಗಳು. ನಿಮ್ಮದೇ ಶಾಲೆಯ ಹುಡುಗಿ, ಈಗ ಮುಂದೆ ಟೀಚರ್, ಕವಿಯತ್ರಿ ಕೂಡ ಆಗಿರುವುದು ಪ್ರೌಡ್ ಫೀಲಿಂಗ್ ಅಲ್ವಾ? ಮತ್ತೊಮ್ಮೆ ಚಪ್ಪಾಳೆ ಹಾಕಿ. ಹೆಣ್ಣಿಂದಲೇ ಜೀವ, ಹೆಣ್ಣಿಂದಲೇ ಜೀವಿ, ಹೆಣ್ಣನ್ನು ಗೌರವಿಸಿ ಎಂದು ಗೋಗರೆಯುವ ಹೃದಯ ಸ್ಪರ್ಶಿ ಕವನ ಇದು. ಧನ್ಯವಾದಗಳು ರಂಜಿಶಾರವರೇ. ಸಣ್ಣ ಸಣ್ಣ ಕವನಗಳು, ಚುಟುಕುಗಳು, ತ್ರಿಪದಿಗಳು ಹೀಗೆ ಎಲ್ಲ ರೀತಿಯ ಕವಿತೆಗಳನ್ನು ಬರೆದಿಹ ಸಣ್ಣ ಹರೆಯದಲ್ಲಿಯೇ ಕವಿತಾ ಪ್ರಪಂಚಕ್ಕೆ ಕಾಲಿಟ್ಟ ಕನ್ನಡ ಕೊಂಕಣಿ ಕವಿತೆಗಳನ್ನು ರಚಿಸಿ ಹಾಡುಗಳನ್ನು ಕೊಂಕಣಿ ಜಗತ್ತಿಗೆ ಕೊಟ್ಟಂತಹ ಗಾಂಗು ಚೆಡ್ವಾ ಗಾಂಗು ಎನ್ನುವ ಹಾಡನ್ನು ಕಿನ್ನಿಗೋಳಿಗೆ ಅರ್ಪಿಸಿದ ಇದೇ ಊರಿನ ಪ್ರೀತಿಯ ಕವಿ ಜೋತ್ಸಿ ಪಿಂಟೋ ಕಿನ್ನಿಗೋಳಿ ನಿಮ್ಮ ಮುಂದೆ. ಕವಿಗೋಷ್ಠಿಯ ಅಧ್ಯಕ್ಷರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸರದೆಯ ಮಿತ್ರರೇ, ಮಕ್ಕಳೇ, ನಾವು ಪೊಯಿಟಿಕ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿಯನ್ನು ಯಾಕೆ ಇಟ್ಟಿದ್ದೇವೆ ಅಂದರೆ, ಚಿಕ್ಕ ಮಕ್ಕಳಲ್ಲಿ ಈ ಕವಿತೆಯ ಬಗ್ಗೆ ತುಂಬ ಆಸಕ್ತಿ ಇರ್ಬೋದು, ಅಥವಾ ಕವಿತೆ ಬರೆಯಲಿಕ್ಕೆ ನಿಮಗೆ ಆಸೆ ಇರ್ಬೋದು. ಇದೊಂದು ನಿಮಗೆ ಪ್ರೇರಣೆ ಆಗಲಿ ಅಂತ. ಯಾಕಂದರೆ ನಮ್ಮ ಪೊಯಿಟಿಕ ನಾವು ಆರಂಭಿಸಿದ್ದು ನವೀನ್ ಪಿರೇರರ್ ಅವರು ಆರಂಭಿಸಿದ ಉದ್ದೇಶ ಕವಿತೆಯನ್ನು ಬರೆಯುವವರಿಗೆ, ಆಸಕ್ತಿ ಇದ್ದವರಿಗೆ ಆ ಕವಿತೆಯಲ್ಲಿ ಒಂದು ಒಳ್ಳೆಯ ತರಬೇತಿ ಕೊಡುವುದು. ಈ ಉದ್ದೇಶದಿಂದ ನಾವಿಲ್ಲಿ ಈ ಪೊಯಿಟಿಕ ಕವಿಗೋಷ್ಠಿ ಆರಂಭಿಸಿದರೆ ನಿಮ್ಮ ಮಕ್ಕಳಿಗೆ ತುಂಬ ಜನರಿಗೆ ಆಸಕ್ತಿ ಇರ್ಬೋದು ಕವಿತೆ ಬರೆಯುವ ಬಗ್ಗೆ. ಎಷ್ಟು ಜನರಿಗೆ ಆಸಕ್ತಿ ಉಂಟು? ಏನಾದರೂ ಲೇಖನ ಬರೀಬೇಕು, ಕವಿತೆ ಬರೀಬೇಕು, ಮಕ್ಕಳಿಗೆ ಎಷ್ಟು ಜನರಿಗೆ ಆಸಕ್ತಿ ಉಂಟು ಪುಸ್ತಕ ಓದಬೇಕಂತ? ಹೌದು ನೋಡಿ, ಆಸಕ್ತಿ ಇದ್ದರೆ ನೀವು ನಿಮ್ಮ ಇಲ್ಲಿ ನೋಡಿ ತುಂಬ ಜನರಿಗೆ ಆಸಕ್ತಿ ಉಂಟು. ನೀವು ಒಂದು ಸ್ವಲ್ಪ ಸಮಯವನ್ನು ಮೀಸಲಿಟ್ಟು ಒಂದು ಅರ್ಧ ಗಂಟೆ ನೀವು ದಿನಾಲು ಏನಾದರೂ ಒಂದು ಬರೀರಿ, ನಿಮ್ಮ ಮನಸ್ಸಲ್ಲಿ ಏನು ಬರ್ತದೆ ಅದನ್ನು ಬರೀರಿ. ಬರೀತಾ ನೀವು ಒಳ್ಳೆಯ ಲೇಖಕರಾಗ್ಬೋದು, ಪತ್ರಕರ್ತರಾಗ್ಬೋದು, ಅದೇ ರೀತಿ ಕವಿಗಳಾಗ್ಬೋದು. ಈಗ ನಾನು ನನ್ನ ಕೆಲವು ಚುಟುಕುಗಳನ್ನು ನಿಮ್ಮ ಮುಂದೆ ವಾಚಲಿಕ್ಕೆ ಇಚ್ಛೆ ಪಡ್ತೇನೆ. ಸ್ವಾತಿ ಮಳೆಯ 2 ಹನಿಗಳು ಸಾಗರ ತಳದಲ್ಲಿ ಭೇಟಿಯಾದವು. ಸ್ವಾತಿ ಮಳೆಯ 2 ಹನಿಗಳು, ಮಳೆ ಹನಿಗಳು ಸಾಗರ ತಳದಲ್ಲಿ ಭೇಟಿಯಾದವು. ಒಂದು ಹನಿ ಹೇಳಿತು, ನಾನು ಆಕಾಶದಿಂದ ಚಿಪ್ಪಿನಲ್ಲಿ ಬಿದ್ದೆ, ಈಗ ನಾನು ಬೆಲೆ ಬಾಳುವ ಮುತ್ತಾಗಿದ್ದೇನೆ. ಆಕಾಶದಿಂದ ನಾನು ಒಂದು ಚಿಪ್ಪಿನಲ್ಲಿ ಬಿದ್ದೆ, ಈಗ ನಾನು ಬೆಲೆ ಬಾಳುವ ಮುತ್ತಾಗಿದ್ದೇನೆ. ಇನ್ನೊಂದು ಮಳೆ ಹನಿ ಹೇಳಿತು, ನಾನು ಸಮುದ್ರದಲ್ಲಿ ಬಿದ್ದೆ,
ಈಗ ಇಡೀ ಸಮುದ್ರವೇ ಆಗಿದ್ದೇನೆ. ಈಗ ನಾನು ಸಮುದ್ರದಲ್ಲಿ ಬಿದ್ದೆ, ಈಗ ಇಡೀ ಸಮುದ್ರವೇ ಆಗಿದ್ದೇನೆ. ಧೂಳು ಹೇಳುವಾಗ ನಮಗೆ ಕೆಲವೊಮ್ಮೆ ಕಿರಿಕಿರಿ ಆಗ್ತದೆ, ಅಲರ್ಜಿ ಆಗ್ತದಲ್ಲ ಧೂಳಿಗೆ. ಕಾಲು ಕೊಡವಿ ನಾನು ಹೇಳಿದ್ದೆ ಧೂಳಿಗೆ, ಕಾಲು ಕೊಡವಿ ನಾನು ಹೇಳಿದ್ದೆ ಧೂಳಿಗೆ, ನೀನು ಧೂಳು. ಕಾಲು ಕೊಡವಿ ನಾನು ಹೇಳಿದ್ದೆ ಧೂಳಿಗೆ, ನೀನು ಧೂಳು. ಧೂಳು ನಕ್ಕು ಹೇಳಿತು, ಧೂಳು ನಕ್ಕಿ ಹೇಳಿತು, ನಾಳೆ ನೀನು, ನಾಳೆ ನೀನು. ಸ್ವರ್ಗದ ಬಗ್ಗೆ ಚಿಂತಿಸುತ್ತಿರುವ ನನ್ನನ್ನು ನೋಡಿ ದೇವರು ಹೇಳಿದರು. ಸ್ವರ್ಗದ ಬಗ್ಗೆ ಚಿಂತಿಸುತ್ತಿರುವ ನನ್ನನ್ನು ನೋಡಿ ದೇವರು ಹೇಳಿದರು, ನನ್ನ ಸ್ವರ್ಗದ ಬಗ್ಗೆ ನೀನು ಯಾಕೆ ಚಿಂತೆ ಮಾಡ್ತಿ? ನನ್ನ ಸ್ವರ್ಗದ ಬಗ್ಗೆ ನೀನು ಯಾಕೆ ಚಿಂತೆ ಮಾಡ್ತಿ? ನಾನು ನಿನ್ನನ್ನು ಸೃಷ್ಟಿಸಿದ್ದು ನಿನ್ನದೇ ಸ್ವರ್ಗವನ್ನು ರಚಿಸಲಿಕ್ಕಾಗಿ. ನಾನು ನಿನ್ನನ್ನು ಸೃಷ್ಟಿಸಿದ್ದು ನಿನ್ನದೇ ಸ್ವರ್ಗವನ್ನು ರಚಿಸಲಿಕ್ಕಾಗಿ. ನಾವು ಎಲೆಗಳನ್ನು ನೋಡ್ತೇವೆ, ತುಂಬ ಎಲೆಗಳು ಹಣ್ಣೆಲೆ ಆಗುವಾಗ, ಹಣ್ಣಾಗುವಾಗ ತುಂಬ ಬಣ್ಣ ಬಣ್ಣಗಳಿಂದ ಇರ್ತದೆ. ಅದನ್ನು ನೋಡುವಾಗ ನನಗೆ ಅನಿಸಿದ್ದು, ಹಣ್ಣಾದ ಹಣ್ಣೆಲೆಗಳು ಬಣ್ಣ ಬಣ್ಣಗಳಲ್ಲಿ ಕಂಗೊಳಿಸುತ್ತಿವೆ. ಹಣ್ಣಾದ ಹಣ್ಣೆಲೆಗಳು ಬಣ್ಣಗಳಲ್ಲಿ ಕಂಗೊಳಿಸುತ್ತಿವೆ. ಅನಿಸುತ್ತದೆ ನನಗೆ, ದೊಡ್ಡ ಉತ್ಸವಕ್ಕೆ ಬಂದಿರಬೇಕು ಆಮಂತ್ರಣ, ದೊಡ್ಡ ಉತ್ಸವಕ್ಕೆ ಬಂದಿರಬೇಕು ಆಮಂತ್ರಣ. ಇಷ್ಟರಲ್ಲೇ ಹೊರಟು ನಿಂತಿವೆ. ಯಾಕಂದರೆ ಕೆಲವೇ ಸ್ಥಾನದಲ್ಲಿ ಅವರು ಉದುರಿ ಬೀಳಲಿಕ್ಕಿದ್ದಾರೆ. ಹಾಗೆ ಮತ್ತು ಮಕ್ಕಳಿದ್ದಾರೆ. ನೀವು ಹೆಚ್ಚಾಗಿ ನೀವು ಗಾಳಕ್ಕೆ ಹೋಗುವಾಗ ಒಂದು ನೋಡಿರ್ಬೋದು, ಎರೆಹುಳು ಅನ್ನೋ ಒಂದು ಸಿಕ್ಕಿಸ್ತಾರೆ, ಜೀವಂತ ಎರೆಹುಳು ಸಿಕ್ಕಿಸಿ ಅದನ್ನು ಗಾಳಕ್ಕೆ ಹಾಕುವಾಗ ನೀರಲ್ಲಿ ಅದು ಎರೆಹುಳು ಹೀಗೆ ತಿರುಗ್ತಾ ಇರ್ತದೆ. ಅದರ ಸುತ್ತ ಮೀನು ಅದನ್ನು ತಿನ್ನಲಿಕ್ಕೆ ಬರ್ತವೆ. ಅದನ್ನು ನೋಡುವಾಗ ನನಗೆ ಅನಿಸಿದ್ದು, ಎರೆಹುಳು ಆ ಮನೆಗೆ ಏನೋ ಹೇಳ್ತಿರ್ಬೇಕಂತ. ಅದಕ್ಕೆ ನಾನು ಈ ಕವಿತೆಯನ್ನು ಬರೆದಿದ್ದೆ. ಗಾಳಕ್ಕೆ ಸಿಕ್ಕಿಸಿದ ಎರೆಹುಳು ಹೇಳಿತು ಮೀನುಗಳಿಗೆ, ಗಾಳಕ್ಕೆ ಸಿಕ್ಕಿಸಿದ ಎರೆಹುಳು ಹೇಳಿತು ಮೀನುಗಳಿಗೆ, ತಿರುಗುವಿರಿ ನೀವು ನನಗಾಗಿ, ತಿರುಗುವಿರಿ ನೀವು ನನಗಾಗಿ, ಮೇಲೆ ಒಬ್ಬ ಕಾಯ್ತಿದ್ದಾನೆ ನಿಮಗಾಗಿ, ಮೇಲೆ ಒಬ್ಬ ಕಾಯ್ತಿದ್ದಾನೆ ನಿಮಗಾಗಿ. ಧನ್ಯವಾದಗಳು. ನಿಮ್ಮ ಕವಿತೆ ಹಾಗೂ ಚುಟುಕುಗಳೇ ಮಾತಾಡಿವೆ. ಬಲು ಸುಂದರ ಚುಟುಕುಗಳು ಸರ್, ಧನ್ಯವಾದಗಳು. ನಮ್ಮ ಪೊಯಿಟಿಕ ಒಂದು ನಾವೇ ಅಂತಾದರೆ ನಮಗೊಂದು ನಾವಿಕ. ನಾವಿಗೆ ಬೇಕು ನಾವಿಕ, ನಾವಿಕನಿಲ್ಲದಿರೆ ನೀನಾಗುವೆ ಭಾವುಕ. ಎಲ್ಲಿಂದ ಮುಂದುವರಿಯಲಿ ಎನ್ನುವ ಗೋಚರವಿಲ್ಲದೆ ಸುತ್ತುತಿಹ ದಾರಿ ಹೋಕನಿಗೂ ಹಿಡಿದಿಡುವ ಸಾಧಕ. ಗೂಢಾರ್ಥವಿರುವ ಕವಿಗಳ ಕೃಷಿಕ, ಪೊಯಿಟಿಕದ ಸಂಯೋಜಕ ಇವರೇ ನವೀನ್ ಪಿರೇರ ಸುರತ್ಕಲ್. ಈಗ ನಿಮ್ಮ ಮುಂದೆ ಇವರ ವಾಚನ ಶೈಲಿಯು ಇವರ ಕವಿತೆಗಳಂತೆ ಸ್ಪಷ್ಟ. ನಾನಿವತ್ತು ಒಂದು ಬೆಕ್ಕಿನ ಕಥೆಯನ್ನು ಹೇಳ್ತೇನೆ. ಕವಿತೆ ಹೆಸರು ಒಂದು ಬೆಕ್ಕಿನ ಕತೆ. ಒಂದು ಬೆಕ್ಕಿನ ಕತೆ. ಊರ ಹೊರಗಿನ ಪಾಳು ಬಾವಿಗೆ ಬಿದ್ದು ಬೆಕ್ಕೊಂದು ಸತ್ತಿದೆ. ಊರ ಹೊರಗಿನ ಪಾಳು ಬಾವಿಗೆ ಬಿದ್ದು ಬೆಕ್ಕೊಂದು ಸತ್ತಿದೆ. ಬೆಕ್ಕು ಹೆಜ್ಜೆ ತಪ್ಪುವುದೇ, ಊರ ನಾಲಿಗೆಗಳು ಸುದ್ದಿಯ ಕಾಡ್ಗಿಚ್ಚು ಹಚ್ಚಿವೆ. ಬೆಕ್ಕು ಹೆಜ್ಜೆ ತಪ್ಪುವುದೇ, ಊರ ನಾಲಿಗೆಗಳು ಸುದ್ದಿಯ ಕಾಡ್ಗಿಚ್ಚು ಹಚ್ಚಿವೆ. ಬೆಕ್ಕಿಗೆ ಊರು ಬಿಟ್ಟು ಹೊರಗೆ ಯಾಕೆ ಹೋಗ್ಬೇಕಿತ್ತು? ಬೆಕ್ಕಿಗೆ ಊರು ಬಿಟ್ಟು ಹೊರಗೆ ಯಾಕೆ ಹೋಗ್ಬೇಕಿತ್ತು? ಕಣ್ಣುಗಳು ಹುಬ್ಬೇರಿಸಿವೆ. ಇದು ರೇಪ್ ಅಂಡ್ ಮರ್ಡರ್, ಇದು ರೇಪ್ ಅಂಡ್ ಮರ್ಡರ್. ಬೆರಳುಗಳು ಯಾರ್ಯಾರನ್ನು ತೋರಿಸ್ತೇವೆ. ಬೆಕ್ಕು ಸತ್ತದ್ದು ಊರ ಹೊರಗಿನ ಪಾಳು ಬಾವಿಯಲ್ಲಿ, ನಮ್ಮ ಮನೆ ಬಾವಿಯಲ್ಲಿ ಅಲ್ಲವಲ್ಲ. ಬೆಕ್ಕು ಸತ್ತದ್ದು ಊರ ಹೊರಗಿನ ಪಾಳು ಬಾವಿಯಲ್ಲಿ, ನಮ್ಮ ಮನೆಯ ಬಾವಿಯಲ್ಲಿ ಅಲ್ಲವಲ್ಲ. ಊರಿಗೆ ಊರೇ ಸಮಾಧಾನದ ನಿಟ್ಟು ಸುರಿಬಿಟ್ಟಿದೆ. ಊರಿಗೆ ಊರೇ ಸಮಾಧಾನದ ನಿಟ್ಟು ಸುರಿಬಿಟ್ಟಿದೆ. ಕಾಲಚಕ್ರ ಉರುಳಿದೆ, ಊರಿಗೆ ಬರಗಾಲ ಬಂದಿದೆ. ಕಾಲಚಕ್ರ ಉರುಳಿದೆ, ಊರಿಗೆ ಬರಗಾಲ ಬಂದಿದೆ. ಯಾರ ಮನೆ ಬಾವಿಯಲ್ಲೂ ಒಂದು ಹನಿ ನೀರಿಲ್ಲ. ಆದರೆ ಏನು ಆಶ್ಚರ್ಯ, ಊರ ಹೊರಗಿನ ಬೆಕ್ಕು ಸತ್ತ ಬಾವಿಯಲ್ಲಿ ನೀರು ಹೊರಟಿದೆ. ಕಾಲಚಕ್ರ ಉರುಳಿದೆ, ಊರಿಗೆ ಬರಗಾಲ ಬಂದಿದೆ. ಯಾರ ಮನೆ ಬಾವಿಯಲ್ಲೂ ಒಂದು ಹನಿ ನೀರಿಲ್ಲ. ಆದರೆ ಏನು ಆಶ್ಚರ್ಯ, ಊರ ಹೊರಗಿನ ಬೆಕ್ಕು ಸತ್ತ ಬಾವಿಯಲ್ಲಿ ನೀರು ಹೊರಟಿದೆ. ನಾಲಗೆಗಳೀಗ ಯೂಟರ್ನ್ ನೋಡಿದ್ದೇವೆ.
ನಾಲಗೆಗಳು ಈಗ ಯೂಟರ್ನ್ ಹೊಡೆದಿವೆ. ಊರನ್ನು ಬರಗಾಲದಿಂದ ರಕ್ಷಿಸಲು ಬೆಕ್ಕು ಆತ್ಮಹತ್ಯೆಗೆ ಇದಿದೆ. ಊರನ್ನು ಬರಗಾಲದಿಂದ ರಕ್ಷಿಸಲು ಬೆಕ್ಕು ಆತ್ಮಹತ್ಯೆಗೆ ಇದಿದೆ. ಕಣ್ಣುಗಳು ಬೆರಳುಗಳು ಸೇರಿ ಬೆಕ್ಕಿಗೆ ಗುಡಿಗಟ್ಟುತ್ತಿವೆ. ಕಣ್ಣುಗಳು ಬೆರಳುಗಳು ಸೇರಿ ಬೆಕ್ಕಿಗೆ ಗುಡಿಗಟ್ಟುತ್ತಿವೆ. ಊರ ಜನ ಅದೆಷ್ಟು ನೀರು ಸೇದಿದರೂ ಈ ಬಾವಿ ಮಾತ್ರ ಬತ್ತುತ್ತಿಲ್ಲ. ಊರ ಜನ ಅದೆಷ್ಟು ನೀರು ಸೇದಿದರೂ ಈ ಬಾವಿ ಮಾತ್ರ ಬತ್ತುತ್ತಿಲ್ಲ. ಬೆಕ್ಕಿನ ಮರಿಗಳಿಗೆ ಮಾತ್ರ ಗೊತ್ತು ಈ ಬಾವಿಯ ಗುಟ್ಟು. ಬೆಕ್ಕಿನ ಮರಿಗಳಿಗೆ ಮಾತ್ರ ಗೊತ್ತು ಈ ಬಾವಿಯ ಗುಟ್ಟು. ಊರ ಜನ ಸೇದುತ್ತಿರುವುದು ತಮ್ಮ ಕಣ್ಣೀರೆಂದು. ಊರ ಜನ ಸೇದುತ್ತಿರುವುದು ತಮ್ಮ ಕಣ್ಣೀರೆಂದು. ಧನ್ಯವಾದಗಳು. ಬಹು ಸುಂದರ ಕವಿತೆ ಹಾಗೂ ವಾಚನ ಶೈಲಿ. ಊರ ಹೊರಗಿನ ಬಾವಿಯಲ್ಲಿ ಬೆಕ್ಕು ಪ್ರಾಣ ಕಳಕೊಂಡಿರಲು ಇದರ ಬಗ್ಗೆ ಜನರ ಮಾತುಗಳನ್ನು ಕೇಳಿದಾಗ, ಜನರ ಸಹಜ ಗುಣ ಊಹಾಪೋಹದ ಬಗ್ಗೆ ಕೇಳಿದಾಗ ಎಲುಬಿಲ್ಲದ ನಾಲಿಗೆಯ ಚಾತುರ್ಯ ವಾಸ್ತವಿಕತೆಯನ್ನೇ ಬೆರಗುಗೊಳಿಸುವುದು. ಎಚ್ಚರಿಕೆಯ ಗಂಟೆ ಬಾರಿಸಬಹುದೇ ಈ ಬೆಕ್ಕಿನ ಕತೆ? ಬಹು ಸುಂದರ ಕವಿತೆ ಸರ್, ಧನ್ಯವಾದಗಳು. ಈಗ ಕೊನೆಗೆ ನನ್ನದೊಂದು ಕವಿತೆ. ಇದು 3 ನಿಮಿಷದ ಕವಿತೆ. ನೀವೆಲ್ಲ ನನ್ನೊಂದಿಗಿದ್ದರೆ 10 ನಿಮಿಷ, ಆದರೆ 2 ನಿಮಿಷದಂಗೆ ಇರುತ್ತೆ. ನೀವೆಲ್ಲ ನನ್ನೊಂದಿಗೆ ಹಾಡಬೇಕೀಗ. ನಾನು ಹಾಡುಗಾರ್ತಿಯಲ್ಲ, ಆದರೆ ಸಣ್ಣದಾಗಿ ಹಾಡುವೆ. ನೀವೆಲ್ಲರೂ ನಾನು ಹಾಡಿ ಹೇಳುವಾಗ ಹಾಡಿದರೆ ಆಯಿತು. ಬರುವುದು ಅಪ್ಪನ ದಿನ ಮುಂದೆ ಈ 15 ತಾರೀಕಿಗೆ. ಸೊ ಅದಕ್ಕಾಗಿ ನಾನು ಅಮ್ಮ ಅಪ್ಪ ಎಲ್ಲರನ್ನೂ ಹಿಡ್ಕೊಂಡಿದ್ದೇನೆ. ನಮ್ಮ ಅಮ್ಮ ಅಪ್ಪ ನಮ್ಮನ್ನು ಬೆಳೆಸುತ್ತಾರೆ. ನಮ್ಮ ಅಮ್ಮ ಅಪ್ಪ ನಮ್ಮನ್ನು ಬೆಳೆಸುತ್ತಾರೆ. ಕೈಯ ಹಿಡಿದು ನಡೆಸಿ ನಮ್ಮ ಹಸಿವ ನೀಗಿಸ್ತಾರೆ. ಕೈಯ ಹಿಡಿದು ನಡೆಸಿ ನಮ್ಮ ಹಸಿವ ನೀಗಿಸ್ತಾರೆ. ಅವರ ದೃಷ್ಟಿ ನಮ್ಮೇಲೇನೆ ಕಾಣದು ಬೇರೆ ಜಗವು. ಅವರ ದೃಷ್ಟಿ ನಮ್ಮೇಲೇನೆ ಅವರಿಗೆ ಕಾಣದು ಬೇರೆ ಜಗವು. ನಾವೇ ಅವರ ಆಸ್ತಿ, ಅದಕ್ಕೆ ತುಂಬ ಕಾಳಜಿಯು. ನಾವೇ ಅವರ ಆಸ್ತಿ, ಅದಕ್ಕೆ ತುಂಬ ಕಾಳಜಿಯು. ನಮ್ಮ ಅಮ್ಮ ಅಪ್ಪ ನಮ್ಮನ್ನು ಬೆಳೆಸುತ್ತಾರೆ. ಕೈಯ ಹಿಡಿದು ನಡೆಸಿ ನಮ್ಮ ಹಸಿವ ನೀಗಿಸ್ತಾರೆ. ನಮ್ಮನ್ನು ಬೆಳೆಸುತ್ತಾರೆ. ಕೈಯ ಹಿಡಿದು ನಡೆಸಿ ನಮ್ಮ ಹಸಿವ ನೀಗಿಸ್ತಾರೆ. ಹಗಲು ರಾತ್ರಿ ಬೆವರ ಸುರಿಸಿ ಕೆಲಸ ಮಾಡುತ್ತಾರೆ. ಹಗಲು ರಾತ್ರಿ ಬೆವರ ಸುರಿಸಿ ಕೆಲಸ ಮಾಡುತ್ತಾರೆ. ನಮ್ಮ ಹೊಟ್ಟೆಯ ತುಂಬಿಸಿ ಅವರು ಸಂತೋಷ ಪಡುತ್ತಾರೆ. ನಮ್ಮ ಹೊಟ್ಟೆಯ ತುಂಬಿಸಿ ಅವರು ಸಂತೋಷ ಪಡುತ್ತಾರೆ. ನಮ್ಮ ಅಮ್ಮ ಅಪ್ಪ ನಮ್ಮನ್ನು ಬೆಳೆಸುತ್ತಾರೆ. ಕೈಯ ಹಿಡಿದು ನಡೆಸಿ ನಮ್ಮ ಹಸಿವ ನೀಗಿಸ್ತಾರೆ. ನಮ್ಮನ್ನು ಬೆಳೆಸುತ್ತಾರೆ. ಕೈಯ ಹಿಡಿದು ನಡೆಸಿ ನಮ್ಮ ಹಸಿವ ನೀಗಿಸ್ತಾರೆ. ನಮಗೆ ಬೇಕಾದನೆಲ್ಲ ಕೊಟ್ಟು ಪ್ರೀತಿಯಿಂದ ಸಾಕ್ತಾರೆ. ನಮಗೆ ಬೇಕಾದನೆಲ್ಲ ಕೊಟ್ಟು ಪ್ರೀತಿಯಿಂದ ಸಾಕ್ತಾರೆ. ಮಕ್ಕಳ ಬದುಕಿನ ಕನಸನ್ನೇ ಕಂಡು ಖುಷಿ ಖುಷಿಯಾಗಿ ಬದುಕ್ತಾರೆ. ಮಕ್ಕಳ ಬದುಕಿನ ಕನಸನ್ನೇ ಕಂಡು ಖುಷಿ ಖುಷಿಯಾಗಿ ಬದುಕ್ತಾರೆ. ನಮ್ಮ ಅಮ್ಮ ಅಪ್ಪ ನಮ್ಮನ್ನು ಬೆಳೆಸುತ್ತಾರೆ. ಕೈಯ ಹಿಡಿದು ನಡೆಸಿ ನಮ್ಮ ಹಸಿವ ನೀಗಿಸ್ತಾರೆ. ನಾವು ಚೆನ್ನಾಗಿ ಬೆಳೆದು ಪ್ರೀತಿಯ ತುತ್ತು ಉಣಿಸ್ತೇವೆ. ನಾವು ಚೆನ್ನಾಗಿ ಬೆಳೆದು ಪ್ರೀತಿಯ ತುತ್ತು ಉಣಿಸ್ತೇವೆ. ಕೆಲಸದಲ್ಲಿ ಕೈಗೂಡಿಸಿ ಅವರ ಬೆನ್ನೆಲುಬಾಗಿ ನಿಲ್ತೇವೆ. ಕೆಲಸದಲ್ಲಿ ಕೈಗೂಡಿಸಿ ಅವರ ಬೆನ್ನೆಲುಬಾಗಿ ನಿಲ್ತೇವೆ. ನಮ್ಮ ಅಮ್ಮ ಅಪ್ಪ ನಮ್ಮನ್ನು ಬೆಳೆಸುತ್ತಾರೆ.
ಕೈಯ ಹಿಡಿದು ನಡೆಸಿ ನಮ್ಮ ಹಸಿವ ನೀಗಿಸ್ತಾರೆ. ಅಂದು ಅವರು ನಮ್ಮನ್ನು ಆಸ್ತಿ ಮಾಡಿದ್ದಾರೆ. ಅವರೇ ನಮ್ಮ ಆಸ್ತಿ ಎಂದು ಅವರಿಗೂ ತೋರಿಸ್ತೇವೆ. ಅವರೇ ನಮ್ಮ ಆಸ್ತಿ ಎಂದು ಅವರಿಗೂ ತೋರಿಸ್ತೇವೆ. ಅಪ್ಪ ಅಮ್ಮನನ್ನು ಖುಷಿಯಾಗಿರಿಸಿ ಋಣಿಯಾಗಿ ನಾವು ಬದುಕ್ತೇವೆ. ಅಪ್ಪನಮ್ಮನನ್ನು ಖುಷಿಯಾಗಿರಿಸಿ ಋಣಿಯಾಗಿ ನಾವು ಬದುಕ್ತೇವೆ. ನಮ್ಮ ಅಮ್ಮ ಅಪ್ಪ ನಮ್ಮನ್ನು ಬೆಳೆಸುತ್ತಾರೆ. ಕೈಯ ಹಿಡಿದು ನಡೆಸಿ ನಮ್ಮ ಹಸಿವ ನೀಗಿಸ್ತಾರೆ. ನಮ್ಮ ಅಮ್ಮ ಅಪ್ಪ ನಮ್ಮನ್ನು ಬೆಳೆಸುತ್ತಾರೆ. ಕೈಯ ಹಿಡಿದು ನಡೆಸಿ ನಮ್ಮ ಹಸಿವನ್ನು ನೀಗಿಸ್ತಾರೆ. ನಮ್ಮ ಅಮ್ಮ ಅಪ್ಪ ನಮ್ಮನ್ನು ಬೆಳೆಸುತ್ತಾರೆ. ಕೈಯ ಹಿಡಿದು ನಡೆಸಿ ನಮ್ಮ ಹಸಿವನ್ನು ನೀಗಿಸ್ತಾರೆ. ಧನ್ಯವಾದಗಳು. ಈ ಹಾಡನ್ನು ನೀವು ಮನೆಗೆ ಹೋಗಿ ಅಮ್ಮ ಅಪ್ಪನಿಗೆ ಹೇಳಬೇಕು. ಆಗ್ಬೋದಾ? ಓಕೆ. ರವಿಯೊಂದಿಗೆ ಕವಿ ಬೆಳಕ ಕಂಡ, ಅವನಿಲ್ಲದಿರು ಕವಿ ಚಂದ್ರಮನನ್ನು ಹಿಡಿದಿಟ್ಟ. ರವಿಯೊಂದಿಗೆ ಕವಿ ಬೆಳಕ ಕಂಡ, ಅವನಿಲ್ಲದಿರು ಕವಿ ಚಂದ್ರಮನನ್ನು ಹಿಡಿದಿಟ್ಟ. ಅಮಾವಾಸ್ಯೆಯಲ್ಲೂ ಮನದ ಕಣ್ಣಿಂದ ಎಲ್ಲವನ್ನು ನೋಡಿಯೇ ಬಿಟ್ಟ. ಆಡು ಮುಟ್ಟದ ಗಿಡವಿಲ್ಲ ಎನ್ನುವಂತೆ ಕವಿ ಕಾಣದ ಲೋಕವೇ ಇಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ತಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಬರವಣಿಗೆ ಮೂಲಕ ಇತರರಿಗೆ ಹಂಚಿಕೊಂಡು ತಮ್ಮ ಕವನಗಳ ಮೂಲಕ ಮನಸ್ಸಿಗೆ ಮುದ ನೀಡಿದ ಎಲ್ಲ ಕವಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳು. ಇದೀಗ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕರೆಯುವುದಲ್ಲ? ಇದೀಗ ವೇದಿಕೆಗೆ ಸಿಸ್ಟರ್ ಲಿಲ್ಲಿ ಪಿರೇರಾ, ಶ್ರೀಮಾನ್ ಲಾರೆನ್ಸ್ ಡಿಸೋಜಾ ಕಿನ್ನಿಗೋಳಿ, ಸಿಸ್ಟರ್ ಪ್ರೇಮ್ಲತಾ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಡಾಕ್ಟರ್ ಸಿಸ್ಟರ್ ಲಿಲ್ಲಿ ಪಿರೇರಾ ಇವರು ನೀಡಬೇಕಾಗಿ ವಿನಂತಿಸುತ್ತೇನೆ. ಡಾಕ್ಟರ್ ಸಿಸ್ಟರ್ ಲಿಲ್ಲಿ ಪಿರೇರಾ ಇವರು ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮಕ್ಕಳು 5ನೇ ತರಗತಿ ವಿದ್ಯಾರ್ಥಿಗಳು. ಈಗ ಇವರಿಗೆ ನವೀನ್ ಪಿರೇರಾ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಡಾಕ್ಟರ್ ಫ್ಲಾವಿಯಾ ಕೆಸ್ಟಲಿನೋ ಇವರು ನೀಡಬೇಕಾಗಿ ಕೇಳಿಕೊಳ್ತೇನೆ.
ವಿದ್ಯಾರ್ಥಿಗಳ ಪುಸ್ತಕ ವಿತರಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಸಿಸ್ಟರ್ ಲಿಲ್ಲಿ ಮೋನಿಕಾ ರೆಬ್ಬೆಲೆ ಇವರು ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಂಟನೇ ವಿದ್ಯಾರ್ಥಿಗಳು ಬನ್ನಿ. ಶ್ರೀಮಾನ್ ಲಾರೆನ್ಸ್ ಡಿಸೋಜಾ ಕಿನ್ನಿಗೋಳಿ ಇವರು ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಜಾರ್ಜ್ ಲಿಗೋರಿ ಡಿಸೋಜಾ ಇವರು ಪುಸ್ತಕವನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಲೇರಿಯನ್ ಮೊರಸ್ತಾ ಇವರು ಪುಸ್ತಕವನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಸ್ಟ್ಯಾನಿಸ್ ಸರ್ ಇವರು ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕುಮಾರಿ ರೆನಿಶಾ ಕಟೀಲ್ ಇವರು ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುಸ್ತಕ ವಿತರಿಸಿದ ಎಲ್ಲ ಗಣ್ಯರಿಗೂ ಅಭಿನಂದನೆಗಳು. ಇದೀಗ ಎಲ್ಲ ವಿದ್ಯಾರ್ಥಿಗಳು ಆಟಿಕೆಯನ್ನು ತೆಗೆದುಕೊಳ್ಳಲಿಕ್ಕೆ ಹೊರಗಿನ ಗ್ರೌಂಡಿಗೆ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.